ಇವರ ಬಳಿ ವಾಸವೇ ಇದ್ದಾರೆ, ಎಲ್ಲ ಕೇಳ್ತಾ ಇದ್ದಾರೆ. ಅದೇ ಇವರೆಲ್ಲ ಹರೇ ರೆಗ್ಯುಲರ್ ಕೃಷ್ಣ. ಅಲ್ಲ ಮಾತಾಜಿ, ಯಾವಾಗ್ಲೂ ಇರ್ತಾರೆ, ಮಾಡ್ತಾರೆ ಅನ್ಕೊಳ್ತೀನಿ. ಹೌದು, ಯಾವಾಗ್ಲೂ ಹರೇ ಕೃಷ್ಣ. ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ. ವಾಯ್ಸ್ ಕ್ಲಿಯರ್ ಇದೆಯಾ ನಂದು? ಇದೆ ಇದೆ ಮಾತಾಜಿ, ಮಾತಾಜಿ. ಇದೆ. ಹಾ ಮಾತಾಜಿ ಕ್ಲಿಯರ್ ಇದೆ ಮಾತಾಜಿ. ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಸ್ಟಾರ್ಟ್ ಮಾಡೋಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಓಂ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶಿಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಕೃಷ್ಣಪುತ್ರಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮನ್ಯತೆ ನಾಮಿನೇ. ಸ್ವಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ಹರೇ ರಾಮ ರಾಮ ಹರೇ ಹರೇ ರಾಮ 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 ಹರೇ ಹರೇ ಹರೇ. ಹರೇ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ನಿತಾಯಿ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನಡೆದಿರುವಂತ ಎಲ್ಲ ಭಕ್ತ ಬೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಹಿಂದಿನ ಸೊ ನಿನ್ನೆ ನೀವು ಮತ್ತೆ ರಿವಿಷನ್ ಮಾಡಿದ್ರೆ ಅನ್ಕೊಳ್ತಾನೆ. ಇವತ್ತು ಮುಂದಿನ ಅಧ್ಯಾಯ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಎಲ್ಲರಿಗೂ. ತರಗತಿನ ಪ್ರಾರಂಭ ಮಾಡೋಣ. ಹಿಂದೆ 16 ಅಧ್ಯಾಯವನ್ನ ನಾವು ಮುಗಿಸಿದ್ವಿ. ಸೊ ಇವತ್ತಿಗೆ 17ನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಶ್ರೀ ಭಗವದ್ಗೀತಾ ಅಥ ಸಪ್ತದಶೋऽಧ್ಯಾಯಃ ಶ್ರದ್ಧಾತ್ರಯ ವಿಭಾಗ ಯೋಗಃ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17ರ 1ನೇ ಶ್ಲೋಕ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಹರೇ ಕೃಷ್ಣ.
ಸೊ ಇದ್ರ ಒಂದು ಉಚ್ಚಾರಣೆ ನೋಡೋಣ. ಅರ್ಜುನ ಉವಾಚ ಏ ಶಾಸ್ತ್ರವಿಧಿ ಮುತ್ಸೃಜ್ಯ, ಏ ಶಾಸ್ತ್ರವಿಧಿಂ ಮತ್ತೆ ಉತ್ಸೃಜ್ಯ, ತ ಸ ಮತ್ತೆ ಒಟ್ರು ಸುಳಿ ಇದೆ ಕೆಳಗಡೆ ರು. ಏ ಶಾಸ್ತ್ರವಿಧಿ ಮುತ್ಸೃಜ್ಯ, ಅಥವಾ ಬಿಡಿಸೋದಾದ್ರೆ ನೀವು ಏ ಶಾಸ್ತ್ರವಿಧಿಂ ಉತ್ಸೃಜ್ಯ, ಉ ಬರುತ್ತೆ ಅಲ್ಲಿ. ಮ ಇದ್ದು ಸ್ಪ್ಲಿಟ್ ಆಗಿ ಮ ವ್ಯಂಜನ ಆಗಿ ಹಿಂದೆ ಹೋಗುತ್ತೆ, ಉ ಮತ್ತೆ ಮುಂದಿನ ಪದಕ್ಕೆ ಬರುತ್ತೆ. ಉತ್ಸೃಜ್ಯ, ಉತ್ಸೃಜ್ಯ, ಉತ್ ಸ ರು, ಉತ್ಸೃಜ್ಯ. ಯಜಂತೆ ಶ್ರದ್ಧಯಾನ್ವಿತಾಹ, ದಕ್ಕೆ ದೊಡ್ಡ ಧ ಮಹಾಪ್ರಾಣ ಇದೆ, ಶ್ರದ್ಧಯಾನ್ವಿತಾಹ. ಇಲ್ಲಿ ಕೂಡ ಅವಗ್ರಹ ಬಂದಿದೆ ನೋಡಿ, ಬಟ್ ನಾವು ಓದುವಾಗ ಕೂಡಿನೇ ಓದ್ಬೇಕು. ಶ್ರದ್ಧಯಾನ್ವಿತಾಹ. ಯಾವಾಗ ಅವಗ್ರಹ ಇದೆ ಅದರ ಒಂದು ಅರ್ಥ ಏನು ಅಂತ. ಶ್ರದ್ಧಯ ಅನ್ವಿತಾಹ ಅಂತ ಹೇಳ್ತಾರೆ ಬಿಡಿಸೋದಾದ್ರೆ, ಬಟ್ ಕೂಡಿ ಹೇಳಿ ಶ್ರದ್ಧಯಾನ್ವಿತಾಹ. ತೇಷಾಂ ನೋಡಿ, ಇಲ್ಲಿ ಶಾ ಇದೆ ಅಲ್ಲ, ಇದನ್ನ ನೀವು ನಮ್ದು ನಾಲ್ಗೆ ರೋಲ್ ಮಾಡ್ಕೊಂಡು ಮೇಲೆ ಇದಕ್ಕೆ ಅಂಗಳಕ್ಕೆ ಹತ್ತಬೇಕು. ಆಶ ತೇಷಾಂ, ತೇಷಾಂ ನಿಷ್ಠಾ ನೋಡಿ ಶ, ಶಂಕದ ಶ ಬೇರೆ, ಇದು ಶ ಬೇರೆ, ಷಟ್ಕೋನ ಶ ಬೇರೆ. ಒಂದ್ ಸ್ವಲ್ಪ ರೋಲ್ ಮಾಡಿ ಹೇಳ್ಬೇಕು, ಅಂದಾಗ ಮಾತ್ರ ಅದು ಸರಿ. ತೇಷಾಂ ನಿಷ್ಠಾ ತುಕಾ ಕೃಷ್ಣ. ಸತ್ವಮಾಹೋ ಬಿಡಿಸಿದಾಗ ಸತ್ವಂ ಆಹೋ ಅಂತ ಹೇಳಿ ಕೂಡಿ ಹೇಳಿ. ಸತ್ವಮಾಹೋ ದೀರ್ಘ ಇದೆ, ಸತ್ವಮಾಹೋ ಅಲ್ಲ, ಸತ್ವಮಾಹೋ. ರಜಸ್ತಮಃ. ಹರೇ ಕೃಷ್ಣ. ಇದ್ರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಅರ್ಜುನ ಉವಾಚ, ಅರ್ಜುನ ಹೇಳ್ತಾನೆ, ಅರ್ಜುನ ಹೇಳಿದ್ದನು, ಏ ಶಾಸ್ತ್ರವಿಧಿ ಮುತ್ಸೃಜ್ಯ, ಏ ಶಾಸ್ತ್ರವಿಧಿ ಮುತ್ಸೃಜ್ಯ. ಮುತ್ಸೃಜ್ಯ ಅಂದ್ರೆ ನಡೆಯುತ್ತೆ. ಅಂದ್ರೆ ಏ ಅಂದ್ರೆ ಯಾರು ಅಂತ ಹೇಳಿ, ಶಾಸ್ತ್ರವಿಧಿ ಮುತ್ಸೃಜ್ಯ, ಶಾಸ್ತ್ರ ವಿಧಿಂ ಉತ್ಸೃಜ್ಯ, ಶಾಸ್ತ್ರದ ವಿಧಿಗಳನ್ನ ಬಿಟ್ಟು ಅಂತ ಹೇಳಿ. ಉತ್ಸೃಜ್ಯ ಅಂತಂದ್ರೆ ಬಿಡುವಂಥದ್ದು. ಏನನ್ನ? ಶಾಸ್ತ್ರದ ವಿಧಿಗಳನ್ನ. ಯಜಂತೆ ಶ್ರದ್ಧಯಾನ್ವಿತಾಹ. ಯಜಂತೆ ಅಂದ್ರೆ ಪೂಜಿಸ್ತಾರೋ. ಹೇಗೆ? ಶ್ರದ್ಧಯಾನ್ವಿತಾಹ, ಶ್ರದ್ಧೆಯಿಂದ ಯುಕ್ತರಾಗಿ ಪೂಜಿಸುವಂಥದ್ದು. ಸೊ ತೇಷಾಂ ನಿಷ್ಠಾತು ಕಾ ಕೃಷ್ಣ. ತೇಷಾಂ ಅವರ ನಿಷ್ಠ, ನಿಷ್ಠ ಅಂದ್ರೆ ಸ್ಥಿತಿ ಅಥವಾ ಒಂದು ಶ್ರದ್ಧೆಯ ಒಂದು ಸ್ವಭಾವ. ಕಾ ಅಂದ್ರೆ ಯಾವುದು? ಕೃಷ್ಣ. ಅವರ ಒಂದು ಶ್ರದ್ಧೆ ಹೇಗಿರುತ್ತೆ ಕೃಷ್ಣ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಅರ್ಜುನ. ಸತ್ವಮಾಹೋ, ಸತ್ವಂ ಅಂದ್ರೆ ಸತ್ವಗುಣ, ಆಹೋ ಅಂದ್ರೆ ಅಥವಾ, ಸತ್ವಗುಣ ಅಥವಾ ರಜಸ್ತಮಃ, ರಜಃ ತಮಃ ಅಂತ ಹೇಳಿ ಅದು ರಜೋಗುಣನ ಅಥವಾ ತಮೋಗುಣನೋ ಅಂತ. ಸೊ ಏನ್ ಅರ್ಥ ಕೊಡುತ್ತಂದ್ರೆ, ಈ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧೆಯಾನ್ವಿತಾಹ, ಶಾಸ್ತ್ರವಿಧಿಗಳನ್ನ ಪಾಲಿಸದೆ ಆದ್ರೆ ಶ್ರದ್ಧೆಯಿಂದ ಪೂಜೆ ಮಾಡುವವರು ಅಂತ 2 ಲೈನ್ ಹೇಳುತ್ತೆ. ಆಮೇಲೆ 3ನೇ ಒಂದು ಚರಣ, ತೇಷಾಂ ನಿಷ್ಠಾತು ಕಾ ಕೃಷ್ಣ, ಅವರ ಶ್ರದ್ಧೆಯ ಸ್ಥಿತಿ ಯಾವ ಗುಣಕ್ಕೆ ಸೇರಿದೆ ಓ ಕೃಷ್ಣ. 4ನೇ ಚರಣ, ಸತ್ವಮಾಹೋ ರಜಸ್ತಮಃ, ಅದು ಸತ್ವಗುಣವೇ ಅಥವಾ ರಜೋಗುಣವೇ ಅಥವಾ ತಮೋಗುಣವೇ ಅಂತ ಹೇಳಿ. ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ, ಅರ್ಜುನಕ್ಕೆ ಹೇಳ್ತಾರೆ, ಓ ಕೃಷ್ಣ, ಶಾಸ್ತ್ರ ವಿಧಿಗಳನ್ನ ಅನುಸರಿಸದೆ ಆದ್ರೆ ಶ್ರದ್ಧೆಯಿಂದ ಪೂಜೆ ಮಾಡುವವರು. ಹರೇ ಕೃಷ್ಣ, ಹರೇ ಕೃಷ್ಣ. ಮಾತಾಜಿ. ಹೇಳಿ ಹೇಳಿ ಹರೇ ಕೃಷ್ಣ. ಏನು ನೋಡಿ ಅದು ಸೌಂಡ್. ಎಲ್ಲಾರು ಇದೀವಿ ಮಾತಾಜಿ, ಎಲ್ಲೂ ಹೋಗಿಲ್ಲ. ಇಲ್ಲ, ಅದ್ ಯಾರ್ದು ಸೌಂಡ್ ಬಂತು, ಏನು ಸೌಂಡ್ ಬಂತು. ಸೊ ಅದಕ್ಕೆ ನಾನು ಪೌಸ್ ಮಾಡಿದೆ. ಹೇಳ್ತೇನೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಓ ಕೃಷ್ಣ, ಶಾಸ್ತ್ರದ ವಿಧಿಗಳನ್ನ ಅನುಸರಿಸಿದೆ, ಶಾಸ್ತ್ರಿಗಳಲ್ಲಿ ಏನು ವಿಧಿವಿಧಾನ ಇದೆಯೋ ಅದನ್ನ ಅನುಸರಿಸದೆ ತಮ್ಮದೇ ಶ್ರದ್ಧೆಯಿಂದ ಪೂಜೆ ಮಾಡುವವರು. ಒಂದು ಶ್ರದ್ಧೆ ಹೇಗಿರುತ್ತೆ, ತಮ್ಮದೇ ಆದಂತ ನಂಬಿಕೆಯಿಂದ ಪೂಜೆ ಮಾಡುವ ಶ್ರದ್ಧೆ ಯಾವ ಗುಣಕ್ಕೆ ಸೇರಿದೆ? ಅದು ಸತ್ವಗುಣನ, ರಜೋಗುಣನ, ತಮೋಗುಣನ ಅಂತ ಪ್ರಶ್ನೆ ಕೇಳ್ತಾ ಇರುವಂತದ್ದು. 3 ಜನರಿಗೆ ಹೇಳಿಸಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ, ಐಶ್ವರ್ಯ ಮಾತಾಜಿ, ಮಲ್ಗಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಯೇ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾ ತೇಷಾಂ ನಿಷ್ಠಾ ತು ಕಾ ಕೃಷ್ಣ.
ಸತ್ವಮಾಹೋ ರಜಸ್ತಮಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಹೇ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಾಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಧನ್ಯವಾದಗಳು ಮಾತಾಜಿ. ಇದು ಹೇಳ್ತಿರಲ್ಲ, ಸ್ವಲ್ಪ ಎಲ್ರು ಚೇಂಜ್ ಮಾಡ್ಕೊಳ್ಳಿ. ಇವ್ರು ಅಂತ ಅಲ್ಲ, ಈಗ ಹೇಳಿರೋ ಮಾತಾಜಿ ಅಂತ ಅಲ್ಲ, ಎಲ್ಲರದು ಶ ನೋಡಿ ಒಂದೇ ಬರುತ್ತೆ. 2 ಇದೆ ಅಲ್ಲ, ಸೊ ಸೇಮ್ ಉಚ್ಚಾರಣೆ ಬರುತ್ತೆ, ಬಟ್ ಸೇಮ್ ಉಚ್ಚಾರಣೆ ಇಲ್ಲ. ತೇಷಾಂ ಸ್ವಲ್ಪ ರೋಲ್ ಮಾಡ್ಬೇಕು, ನಮ್ಮ ನಾಲ್ಗೆನ ಅಂಗಳಕ್ಕೆ ಹಚ್ಬೇಕು. ತೇಷಾಂ ನಿಷ್ಠಾ. ನೀವ್ ಹೇಳ್ತೀರಾ ಏನು ಗೊತ್ತಾ, ನೀವ್ ಹೇಗೆ ಹೇಳ್ತೀರಾ ಗೊತ್ತಾ? ತೇಷಾಂ ನಿಷ್ಠಾ ನಿಷ್ಠಾ ಅಲ್ಲ, ತೇಷಾಂ ನಿಷ್ಠಾ ತು ಕಾ ಕೃಷ್ಣ. ಶನು ಕೃಷ್ಣನು ಕೂಡ ಹಾಗೆ ಬರುತ್ತೆ, ಕೃಷ್ಣ. ನೆಕ್ಸ್ಟ್ ಮಾತಾಜಿ, ಹೇಳಿ ನಾನ್ ಮಾತಾಜಿ. ತಪ್ಪು ಹೇಳದ್ನ ಮಾತಾಜಿ? ಇಲ್ಲ, ರೋಲ್ ಮಾಡಿ ಉಚ್ಚಾರಣೆ ನೋಡೋಣ. ಅದು ತೇಷಾಂ ಹೇಳಿ ನೋಡೋಣ. ಹಾ, ತೇಷಾಂ ಹೇಳಿ. ತೇಷಾಂ ನಿಷ್ಠಾ. ತಪ್ಪು ಹೇಳ್ತೀನ ಮಾತಾಜಿ? ಸ್ವಲ್ಪ ಅಂಗಳಕ್ಕೆ ರೋಲ್ ಮಾಡಿ ಅಷ್ಟೇ, ನಾಲ್ಗೆ. ತೇಷಾಂ ನಿಷ್ಠಾ. ಸರಿ, ಸರಿ ಬಂತು. ಹರೇ ತೇಷಾಂ ನಿಷ್ಠಾ ಕರೆಕ್ಟಾ ಮಾತಾಜಿ? ಇಲ್ಲ, ನೀವು ಮತ್ತೆ ಅದೇ ಬರ್ತಾ ಇದೆ ನಿಮ್ಗೆ. ಸ್ವಲ್ಪ ರೋಲ್ ಮಾಡ್ತೀರಾ ಮೇಲೆ. ಅಂಗಳ ಗೊತ್ತಾ ನಿಮ್ಗೆ? ಮೇಲೆ ನಾಲ್ಗೆಯ ಮೇಲಿನ ಭಾಗಕ್ಕೆ ಅಂಗಳ ಅಂತ ಇರುತ್ತೆ, ಅಲ್ಲಿ ಹೋಗಿ ನಮ್ಮ ನಾಲ್ಗೆ ತುದಿ ಹತ್ಬೇಕು. ತೇಷಾಂ ಸ್ವಲ್ಪ ರೋಲ್ ಆಗ್ಬೇಕಷ್ಟೇ ನಾಲ್ಗೆ. ಇನ್ನು ಹೇಳಿ. ಸರಿ. ತೇಷಾಂ. ಸರಿ, ಶ ಮಾತ್ರ ಅಷ್ಟೇ ಬರ್ಬೇಕು, ಬೇರೆ ಅಲ್ಲ. ತೇಷಾಂ ಹೇಳುವಾಗ ಮಾತ್ರ ರೋಲ್ ಮಾಡಿ. ಸರಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬರುತ್ತೆ ತಾನೆ. ನೆಕ್ಸ್ಟ್ ಹೇಳಿ. ಮಲ್ಗಮ್ ಮಾತಾಜಿ. ಮಾತಾಜಿ ಹೇಳ್ತೀನಿ. ಶ್ಲೋಕ 1. ಅರ್ಜುನ ಉವಾಚ ಯೇ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಾಯ ನಿತ್ವಃ ತೇಷಾಂ ನಿಷ್ಠಾತ್ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಮಾತಾಜಿ ಎಲ್ಲಿ ತಪ್ಪಾಯ್ತು ಮಾತಾಜಿ? ಇದು 2ನೇ ಲೈನ್ ಅದು ಲಾಸ್ಟ್ ಅದು ಹೇಳಿ ನೋಡೋಣ. 2ನೇ ಚರಣ ಕೊನೆಯ ಒಂದು ಪದ. ಯಜಂತೆ ಶ್ರದ್ಧಾಯ ನಿತ್ವಃ. ಇಲ್ಲ, ಶ್ರದ್ಧಯಾನ್ವಿತಾಃ. ಶ್ರದ್ಧಯಾನ್ವಿತಾಃ ಹೇಳಿ ಮಾತಾಜಿ ಇನ್ನೊಂದ್ಸತಿ. ಶ್ರದ್ಧಯಾನ್ವಿತಾಃ, ನಕ್ಕೆ ವವತ್ತು ನ್ವಿತಾಃ. ಶ್ರದ್ಧಯಾನ್ವಿತಾಃ ಯಜಂತೆ ಶ್ರದ್ಧಯ ನಿತಾಃ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಕ್ಕೆ ವವತ್ತು ಬರೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವೆರಿ ಗುಡ್. ನೆಕ್ಸ್ಟ್ ಆಯ್ತು ಆಯ್ತು, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17 2ನೇ ಶ್ಲೋಕ. ಶ್ರೀ ಭಗವಾನುವಾಚ. ಮ್ಯೂಟ್ ಮಾಡ್ಕೊಳ್ಳಿ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಇದು ಒಂದು ಉಚ್ಚಾರಣೆ. ಶ್ರೀ ಭಗವಾನುವಾಚ ತ್ರಿವಿಧಾ, ದೊಡ್ಡ ಧಾ ಇದೆ, ಮಹಾಪ್ರಾಣ ಇದೆ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ, ದೀರ್ಘದಲ್ಲಿ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಇಲ್ಲಿ ನೋಡಿ, ಶ್ರು ಈ ಶ್ರು ಬೇರೆ ಬರುತ್ತೆ. ಇದು ಶ್ರು ನಮ್ಮ ನಾಲ್ಗಿಗೆ ಹತ್ತತ್ತೆ ಅಷ್ಟೇ. ಶ್ರು ಅಂಗಳಕ್ಕೆ ಹತ್ತಲ್ಲ ಇದು. ಶೃಣು ಇಲ್ಲಿ ಒಟ್ಟ ಸುಳಿ ಕೂಡ್ತಿದೆ, ಶಿರು ಹೇಳ್ಬೇಕು. ಶೃಣು ಸರಳವಾಗಿದೆ ಎಲ್ಲವನ್ನೂ ಕೂಡ ನಿಮ್ಗೆ ಉಚ್ಚಾರಣೆ. ಇದರ ಒಂದು ಅರ್ಥ ತಿಳ್ಕೊಳ್ಳೋಣ. ಶ್ರೀ ಭಗವಾನುವಾಚ, ಭಗವಂತ ಹೇಳ್ತಾರೆ, ತ್ರಿವಿಧಾ ಭವತಿ ಶ್ರದ್ಧಾ. ಹಿಂದೆ ಕೇಳಿದ ಒಂದು ಅರ್ಜುನನ ಪ್ರಶ್ನೆಗೆ ಭಗವಂತ ಇಲ್ಲಿ ಉತ್ತರ ಕೊಡ್ತಾರೆ. ತ್ರಿವಿಧಾ ಭವತಿ. ತ್ರಿವಿಧಾ ಅಂದ್ರೆ 3 ವಿಧ. ಭವತಿ ಅಂದ್ರೆ ಇದೆ. ಯಾವ್ದ್ರದ್ದು? ಶ್ರದ್ಧೆಯದು. ಶ್ರದ್ಧಾ ತ್ರಿವಿಧಾ ಭವತಿ ಶ್ರದ್ಧಾ. ಶ್ರದ್ಧೆಯ 3 ವಿಧ. ಶ್ರದ್ಧೆಯಲ್ಲಿ 3 ವಿಧಗಳಿವೆ. 2ನೇ ಒಂದು ಚರಣದಲ್ಲಿ ದೇಹಿನಾಂಸ ಸ್ವಭಾವಜ. ದೇಹಿನಾಂ ಅಂದ್ರೆ ದೇಹಧಾರಿಗಳಲ್ಲಿ. ಸಾ ಸ್ವಭಾವಜ, ಅದು ಅವರ ಸ್ವಭಾವದಿಂದ ಹುಟ್ಟುತ್ತೆ. ಸಾ ಸ್ವಭಾವಜ. ಇಲ್ಲಿ ಸ್ವಭಾವಜ ಅಂತಂದ್ರೆ ತ್ರಿಗುಣಗಳಿಗೆ ಅನುಸಾರವಾಗಿ ಅಂತ ಹೇಳಿ ಅವರವರ
ಸ್ವಭಾವಕ್ಕೆ ಅನುಗುಣವಾಗಿ ತ್ರಿಗುಣಗಳಿಗೆ ಅನುಗುಣವಾಗಿ ಹುಟ್ಟುತ್ತದೆ ಅಂತ ಅರ್ಥ. ಸಾತ್ವಿಕಿ ರಾಜಸಿ ಚೈವ ತಾಮಸಿ, ಅದು ಸತ್ವ ರಜ ಮತ್ತೆ ತಮ ಗುಣಗಳಿಂದ ಕೂಡಿರುತ್ತದೆ. ತಾಂ ಶೃಣು ಅಂತ ಹೇಳಿ ಅದನ್ನ ಕೇಳು ಅಂತ ಹೇಳಿ ಮತ್ತೆ ಮುಂದುವರಿಸ್ತಾನೆ. ಅವಷ್ಟ ಹೇಳು. ಭಗವಂತ ಹೇಳ್ತಾರೆ, ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಭಗವಂತ ಹೇಳ್ತಾರೆ ದೇಹಧಾರಿಗಳ ಶ್ರದ್ಧೆ ಅವರ ಸ್ವಭಾವದಿಂದ ಹುಟ್ಟಿದ್ದು. ಸ್ವಭಾವ ಅಂದ್ರೆ ಏನು? 3 ಗುಣಗಳು. ಆ 3 ಗುಣಗಳಿಂದ ಹುಟ್ಟಿದ್ದು ಅದು ಮತ್ತೆ 3 ವಿಧಗಳಾಗಿರುತ್ತದೆ. ಯಾವ್ದ್ಯಾವ್ದದು? ಸತ್ವಗುಣದ ಶ್ರದ್ಧೆ, ರಜೋಗುಣದ ಶ್ರದ್ಧೆ, ತಮೋಗುಣದ ಶ್ರದ್ಧೆ. ಅದನ್ನ ನಿಮಗೆ ವಿವರವಾಗಿ ಹೇಳ್ತೀನಿ, ಅದನ್ನ ಕೇಳು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರೋದು. ಕಂಟಿನ್ಯೂ ಮಾಡಿ ಮಾತಾಜಿ. 3 ಜನರಿಗೆ. ಓಕೆ ಮಾತಾಜಿ. ಹರೇ ಕೃಷ್ಣ. ಚನ್ನಪ್ಪ ಪ್ರಭುಜಿ, ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಆರ್ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ ಶ್ಲೋಕ 2. ಶ್ರೀ ಭಗವಾನುವಾಚ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶರಣು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ವಲ್ಪ ನೋಡಿ, ಒತ್ತುಗಳನ್ನ ನೋಡಿ ಪ್ರಭುಜಿ. ಸ್ವಭಾವಜ, ದೇಹಿನಾಂ ಸ್ವಭಾವಜ ಸಾತ್ವಿಕಿ ಮತ್ತೆ ಇಲ್ಲಿ ರಾಜಸಿ ಚೈವ. ಇಲ್ಲ, ಉಳಿದು ಸರಿ ಇದೆ. ತ್ರಿವಿಧ ದಲ್ಲಿ ತ್ರಿವಿಧ ಅಲ್ಲ, ತ್ರಿವಿಧ. ಸ್ವಭಾವಜ ಅಲ್ಲ, ಸ್ವಭಾವಜ. ಒತ್ತಿ ಹೇಳ್ಬೇಕು. ಸರಿ, ಉಳಿದು ಸರಿ ಇದೆ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ. ಹರೇ ಕೃಷ್ಣ. ಶ್ಲೋಕ 2. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸ್ವಭಾವಚ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಹರೇ ಕೃಷ್ಣ. ಶ್ರೀ ಭಗವಾನ್ ಉವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಹರೇ ಕೃಷ್ಣ. ವೆರಿ ಗುಡ್. ಧನ್ಯವಾದಗಳು. ನೆಕ್ಸ್ಟ್ ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17 3ನೇ ಶ್ಲೋಕ. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧಃ ಸ ಏವ ಸಹ. ಒಂದು ಉಚ್ಚಾರಣೆ. ಸತ್ವಾನುರೂಪ, ಇಲ್ಲಿ ಸತ್ವ ಅನುರೂಪ ಅಂತ ಕರೀತಾರೆ. ಸತ್ವಾನುರೂಪ, ರೂ ನೋಡಿ ದೊಡ್ಡ ಹೂ ಕೂಡಿದೆ, ಹಾಗಾಗಿ ಸತ್ವಾನುರೂಪ ರೂಪ. ಇಲ್ಲಿ ಸತ್ವಾನುರೂಪ ಅಲ್ಲ, ಸತ್ವಾ ದೀರ್ಘ ಇದೆ ತಾಕೆ. ಸೊ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ. ಬಿಡಿಸಿದಾಗ ಶ್ರದ್ಧಾಮಯ ಅಯಂ ಅಂತ 3 ಪದಗಳು ಬರುತ್ತೆ. ಅಲ್ಲಿ ಅವಗ್ರಹ ಕಾಣ್ತಾ ಇದೆ ನಿಮ್ಗೆ, ಎಸ್ ಅಂತ. ಅಲ್ಲಿ ಅ ಬಂದಾಗ ಅಯಂ ಅಂತ ಆಗುತ್ತೆ. ಬಟ್ ನೀವು ಕೂಡಿನೇ ಹೇಳ್ಬೇಕು ಅದನ್ನ. ಶ್ರದ್ಧಾಮಯೋಯಂ, ಶ್ರದ್ಧಾಮಯೋಯಂ ಎಳಿಬೇಕು. ಯೋ ದೀರ್ಘ ಇದೆ. ಪುರುಷೋ, ಇಲ್ಲಿ ನೋಡಿ ಶೋ ಬಂದದೆ, ಅದು ಮತ್ತೆ ನೀವು ರೋಲ್ ಮಾಡ್ಬೇಕು. ಪುರುಷೋ, ಶ್ರದ್ಧಾಮಯೋಯಂ ಪುರುಷೋ. ಯೋ ಯಚ್ಛ್ರದ್ಧಂ ಯಚ್ಛ್ರದ್ಧಃ. ಚಕ್ಕೆ ದೊಡ್ಡ ಛ ಒತ್ತಿದೆ, ಮತ್ತೆ ರ ಒತ್ತಿದೆ. ಯಚ್ಛ್ರದ್ಧಃ, ಯಚ್ ಸಣ್ಣ ಛ ಬರುತ್ತೆ, ಆಮೇಲೆ ದೊಡ್ಡ ಛ. ಯಚ್ಛ್ರದ್ಧಃ, ಯಚ್ಛ್ರದ್ಧಃ. ಯಾಕೆ ಮತ್ತೆ ಸಣ್ಣ ಚ ಸ್ವಲ್ಪ ಬರುತ್ತೆ, ಆಮೇಲೆ ದೊಡ್ಡ ಚ ಒತ್ತಿ ಕೇಳಿಸುತ್ತೆ. ಯಚ್ಛ್ರದ್ಧಃ ಸ ಏವ ಸಹ. ಏ ನೋಡಿ ಅಲ್ಲಿ ದೊಡ್ಡ ಏ ಇದೆ. ಏವ ಸಹ, ಏವ ಸಹ, ಏವ ಸಹ ತಪ್ಪು. ಏವ ಸಹ. ಇದ್ರೊಂದು ಅರ್ಥ ತಿಳ್ಕೊಳ್ಳೋಣ. ಸತ್ವಾನುರೂಪ ಸರ್ವಸ್ಯ ಅಂದ್ರೆ ಸತ್ವ ಅನುರೂಪ ಅಂತ ಕರೀತಾರೆ ಅದಕ್ಕೆ. ಅಂದ್ರೆ ಸ್ವಭಾವಕ್ಕೆ ಅನುಗುಣವಾಗಿ ಅಂತ, ಅಸ್ತಿತ್ವಕ್ಕೆ ಅನುಸಾರವಾಗಿ ಅಥವಾ ಸ್ವಭಾವಕ್ಕೆ ಅನುಸಾರವಾಗಿ. ಸರ್ವಸ್ಯ ಅಂದ್ರೆ ಪ್ರತಿಯೊಬ್ಬರ. ಶ್ರದ್ಧಾ ಭವತಿ ಭಾರತ, ಶ್ರದ್ಧೆ ಇರುತ್ತದೆ. ಭವತಿ ಅಂದ್ರೆ ಇರ್ತದೆ. ಭಾರತ, ಓ ಭಾರತ, ಓ ಅರ್ಜುನ ಅಂತ ಕರೀತಾ ಕೇಳ್ತಾ ಇದ್ದಾನೆ. ಸೊ ಏನ್ ಅರ್ಥ ಕೊಡುತ್ತಂದ್ರೆ, ಪ್ರತಿಯೊಬ್ಬರ ಶ್ರದ್ಧೆ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಇರುತ್ತೆ ಅಂತ 2 ಚರಣಗಳು ಹೇಳುತ್ತೆ. ಫಸ್ಟ್ ಚರಣ, 2 ಚರಣ, 2ನೇ ಚರಣ. 3ನೇ ಚರಣ
ಶ್ರದ್ಧಾಮಯೋಯಂ ಪುರುಷೋ ಪುರುಷೋ ಶ್ರದ್ಧಾಮಯೋಯಂ ಪುರುಷಃ ಅಂತ ಹೇಳ್ತಾರೆ. ಅಂದ್ರೆ ಪುರುಷ ಅಂದ್ರೆ ಮಾನವನು, ಶ್ರದ್ಧಾಮಯೋಯಂ ಶ್ರದ್ಧೆಯಿಂದಲೇ ರೂಪುಗೊಂಡವನು. ಮಯೋಯಂ ಮಯಃ ಅಯಂ ಅಂತಂದ್ರೆ ಅಂದ್ರೆ ಶ್ರದ್ಧೆಯಿಂದ ಕೂಡಿದಂಥವನು, ಶ್ರದ್ಧೆಯಿಂದ ಪೂರ್ಣನಾದಂಥವನು ಅಂತ ಈ ತರ ಕರೀತಾರೆ. ಸೊ ನೀವು ಅದನ್ನ ರೂಪುಗೊಂಡವನು ಅಂತ ತಿಳ್ಕೊಬಹುದು. ಮಾನವ ಶ್ರದ್ಧೆಯಿಂದಲೇ ರೂಪುಗೊಂಡವನು ಅಂತ 3ನೇ ಚರಣ ಹೇಳುತ್ತೆ. 4ನೇ ಚರಣ ಯೋ ಯಚ್ಛ್ರದ್ಧ ಸ ಏವ ಸಹ. ಯೋ ಅಂದ್ರೆ ಯಾವ ಅಂತ ಹೇಳಿ, ಯಾವ ಯಚ್ಛ್ರದ್ಧ ಯತ್ ಶ್ರದ್ಧ ಅಂತ ಕರೀತಾರೆ. ಶ್ರದ್ಧೆಯನ್ನು ಹೊಂದಿರುವನೋ, ಯಾರು ಯಾವ ಶ್ರದ್ಧೆಯನ್ನು ಹೊಂದಿರುವನೋ ಅವನು ಅದೇ ಆಗಿರುತ್ತಾನೆ. ಸ ಏವ ಸಹ ಅದೇ ಆಗಿರ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಓ ಭಾರತ, ಓ ಅರ್ಜುನ, ಪ್ರತಿಯೊಬ್ಬರ ಶ್ರದ್ಧೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಇರ್ತದೆ. ಮನುಷ್ಯ ಶ್ರದ್ಧೆಯಿಂದಲೇ ರೂಪುಗೊಂಡಿದ್ದಾನೆ. ಸೊ ಅವನು ಯಾವ ಶ್ರದ್ಧೆ ಅಂದ್ರೆ ಏನು? ನಂಬಿಕೆ ಅಲ್ಲ. ನಾವು ಏನನ್ನ ನಂಬ್ತೀವೋ ಅದನ್ನ ನಾವು ನಡ್ಕೊಳ್ತೇವೆ. ನಾವು ಗಣಪತಿನ ನಂಬಿದ್ರೆ ಗಣಪತಿನ ನಡ್ಕೊಳ್ತೇವೆ, ಮಾಟ ಮಂತ್ರ ನಂಬಿದ್ರೆ ಮಾಟ ಮಂತ್ರನ ನಂಬ್ಕೊಳ್ತೇವೆ. ಸೊ ಹಾಗೆ ಅಲ್ಲಿ ನಮ್ಗೆ ನಂಬಿಕೆ. ಸೊ ಆತರ. ಸೊ ಹೀಗೆ ಯಾವ ಮನುಷ್ಯ ಶ್ರದ್ಧೆಯಿಂದ ರೂಪುಗೊಂಡಿದ್ದಾನೆ, ನಂಬಿಕೆಯಿಂದನೇ ರೂಪುಗೊಂಡಿರುವಂತದ್ದು ಅವನು. ಅವನು ಯಾವ ಶ್ರದ್ಧೆಯನ್ನು ಹೊಂದಿದ್ದಾನೋ, ಯಾವ ನಂಬಿಕೆಯನ್ನು ಹೊಂದಿದ್ದಾನೋ ಅವನು ಅಂಥವನೇ ಆಗಿರ್ತಾನೆ ಅಂತ ಇಲ್ಲಿ ಹೇಳ್ತಾರಂಥದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೀತಾ ಕೊಡಕಲ್ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ, ರವಿ ಪ್ರಭುಜಿ. ಹರೇ ಕೃಷ್ಣ ಹೇಳಿ. ಶ್ಲೋಕ 3. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧ ಸ ಏವ ಸಹ. ಮಾತಾಜಿ ದೀರ್ಘ ನೋಡಿ. ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧ. ಇಲ್ಲಿ ವಿಸರ್ಗ ಇರೋದ್ರಿಂದ ಯಚ್ಛ್ರದ್ಧ ಸ ಒತ್ತಿ ಹೇಳ್ದಾಗ ಅಲ್ಲಿ ಹೋಗಿ ಕೇಳಿಸ್ತದೆ. ಯಚ್ಛ್ರದ್ಧ ಸ ಏವ ಸಹ. ಯೋ ಯಚ್ಛ್ರದ್ಧ ಸ ಏವ ಸಹ. ಸರಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧ ಸ ಏವ ಸಹ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧ ಸ ಏವ ಸಹ. ಏವ ಸಹ. ಏವ ಸಹ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17ರ 4ನೇ ಶ್ಲೋಕ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಇದರೊಂದು ಉಚ್ಚಾರಣೆ. ಯಜಂತೆ ಸಾತ್ವಿಕಾ ದೇವಾನ್. ದೇವಾನ್ ದೇ ದೀರ್ಘ ಇದೆ, ವಾನ್ ಅಲ್ಲಿ ವ್ಯಂಜನ. ದೇವಾನ್. ಯಕ್ಷರಕ್ಷಾಂಸಿ ಅಂತ ಕರೀತಾರೆ. ಮೇಲಿ ಬಿಡಿಸ್ತೇನೆ ಇದೆ. ಯಕ್ಷರಕ್ಷಾಂಸಿ ಅಂದ್ರೆ ಯಕ್ಷರಕ್ಷಾಂಸಿ ಅಂತ ಕರೀತಾರೆ ಅದಕ್ಕೆ. ಹಾಗೆ ಓದಿ. ಯಕ್ಷ ನೋಡಿ, ಶ ದೊಡ್ಡ ಶ ಇದೆ. ಸೊ ಹಾಗಾಗಿ ನೀವು ಅದನ್ನ ರೋಲ್ ಮಾಡಿನೇ ಹೇಳ್ಬೇಕು. ಕ್ಷ ಹೇಳುವಾಗ ಯಕ್ಷ ರಕ್ಷಾಂಸಿ ನಾಲ್ಗೆ ರೋಲ್ ಮಾಡಿನೇ ಹೇಳ್ಬೇಕು. ಯಕ್ಷ ರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ. ಭೂತಗಣಾನ್ ಚ ಅನ್ಯೇ ಅಂತ ಬರುತ್ತೆ. ಕೂಡಿ ಹೇಳಿ. ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಇದರ ಒಂದು ಅರ್ಥ ತಿಳ್ಕೊಳ್ಳೋಣ. ಯಜಂತೆ ಮ್ಯೂಟ್ ಮಾಡ್ಕೊಳ್ಳಿ. ಯಜಂತೆ ಅಂದ್ರೆ ಪೂಜಿಸ್ತಾರೆ. ಯಾರು? ಸಾತ್ವಿಕಾ ದೇವಾನ್. ಸಾತ್ವಿಕ ಸತ್ವಗುಣದವರು ದೇವಾನ್ ಅಂದ್ರೆ ದೇವತೆಗಳನ್ನ ಪೂಜಿಸ್ತಾರೆ ಅಂತ ಅರ್ಥ. ಸಾತ್ವಿಕಾ ದೇವಾನ್ ಯಜಂತೆ ಅಂತ ಕರೀತಾರೆ ಅದಕ್ಕೆ. ಸತ್ವಗುಣದವರು ದೇವತೆಗಳನ್ನ ಪೂಜಿಸ್ತಾರೆ ಅಂತ ಮೊದಲನೇ ಲೈನ್ ಹೇಳುತ್ತೆ, ಮೊದಲನೇ ಚರಣ. ಯಕ್ಷರಕ್ಷಾಂಸಿ ರಾಜಸಾಹ ಅಂದ್ರೆ
ಈ ರಜೋಗುಣದವರು, ರಾಜಸಾಹ ರಜೋಗುಣದವರು ಯಕ್ಷರು ಮತ್ತೆ ರಾಕ್ಷಸರನ್ನ ಪೂಜಿಸ್ತಾರೆ. ಯಕ್ಷ ರಕ್ಷಾಂಸಿ, ಇಲ್ಲಿ ದೈತ್ಯರು ಕೂಡ ಅಂತ ಹೇಳ್ತಾರೆ ಇಬ್ರಿಗುನು. ಯಕ್ಷರನ್ನು ಮತ್ತೆ ರಾಕ್ಷಸರನ್ನು ಪೂಜಿಸ್ತಾರೆ. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ, ಪ್ರೇತಾನ್ ಭೂತಗಣಾನ್ ಅಂದ್ರೆ ಇಲ್ಲಿ ಪ್ರೇತರು, ಭೂತಗಳನ್ನು, ಗಣಾಂಶಾನ್ಯೇ ಅಂತ ಇಲ್ಲಿ ಚ ಅನ್ಯೇ. ಸೊ ಇತರರು ಅಂದ್ರೆ ಉಳಿದವರು ಅಂತಂದ್ರೆ ತಮಗುಣದವ್ರು ಹೇಳ್ತಾ ಇರುವಂತದ್ದು. ಪ್ರೇತರು ಭೂತಗಳನ್ನ ಪೂಜಿಸ್ತಾರೆ ಅಂತ ಮೂರನೇ ಚರಣ ಹೇಳುತ್ತೆ. ಯಜಂತೆ ತಾಮಸಾ ಜನಾಹ. ಸೊ ಪ್ರೇತ ಭೂತಗಳನ್ನ ಯಾರು ಪೂಜಿಸ್ತಾರೆ? ತಾಮಸಾ ಜನಾಹ, ತಾಮಸ ಗುಣದವರು. ಯಜಂತೆ ಅಂದ್ರೆ ಪೂಜಿಸ್ತಾರೆ ಅಂತ ಹೇಳ್ತಾರೆ. ಬಟ್ ಏನರ್ಥ ಕೊಡುತ್ತಂದ್ರೆ ಸತ್ವಗುಣದವರು ದೇವತೆಗಳನ್ನ ಪೂಜಿಸ್ತಾರೆ, ರಜೋಗುಣದವರು ಯಕ್ಷರನ್ನ ರಾಕ್ಷಸರನ್ನ ಪೂಜಿಸ್ತಾರೆ, ತಮೋಗುಣದವರು ಭೂತಗಳು ಪ್ರೇತಗಳನ್ನ ಪೂಜಿಸ್ತಾರೆ ಅನ್ನೋದಲ್ಲಿ ಹೇಳ್ತಾರೆ. ಮಾತಾಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಹಾ ಮಾತಾಜಿ, ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ, ಲಕ್ಷ್ಮೀ ಪ್ರೇಮ ಮಾತಾಜಿ, ಲಲಿತಾ ಮಾತಾಜಿ, ಹರೇ ಕೃಷ್ಣ. ನನ್ಗೆ ಹೇಳಿರ ಮಾತಾಜಿ? ಕಾಂತಮಣಿ ಮಾತಾಜಿ, ಲಲಿತಾ ಮಾತಾಜಿ, ಲಕ್ಷ್ಮೀ ಪ್ರೇಮ ಮಾತಾಜಿ ಹೇಳಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 4. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾನ್ ಚೈನ್ಯೈ ಯಜಂತೆ ತಾಮಸಾ ಜನಾಃ. ಧನ್ಯವಾದಗಳು ಮಾತಾಜಿ. ಮೂರನೇ ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ಯಾವುದು? ಮೂರನೇ ಚರಣ ಹೇಳಿ. ಮೂರನೇದಾ? ಪ್ರೇತಾನ್ ಭೂತಗಣಾಂಶ್ಚಾನ್ಯೈ. ಸರಿ ಬಂತು. ಅವಾಗ ಸ್ವಲ್ಪ ಇದು ಹೇಳಿದ್ರೆ ಈಗ ಸರಿ ಬಂತು. ಹೌದಾ ಮಾತಾಜಿ? ಅದು ಒಂದೊಂದ್ ಸರ್ತಿ ಮಾತಾಡುವ ಎಳಿಬೇಕಾರಂಗ ಆಯ್ತೇನೋ, ಕ್ಷಮಿಸಿ ಮಾತಾಜಿ. ಸರಿ ಹೇಳಿದ್ರಿ. ನೆಕ್ಸ್ಟ್ ಹೇಳಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಯಜಂತೆ ತಾಮಸಾ ಜನಾಃ. ಯಜಂತೆ ತಾಮಸಾ ಜನಾಃ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ, ಗೀತಾ ಕೊಡಕಲ್ ಮಾತಾಜಿ ಹೇಳಲಿಲ್ವಾ ನೀವು? ಹೇಳಿದೆ ಮಾತಾಜಿ. ಮಾತಾಜಿ ಅವರು ಕಾಂತಮಣಿ ಮಾತಾಜಿ ಬರ್ತಾರೆ. ಹರೇ ಕೃಷ್ಣ ಮಾತಾಜಿ. ಕವಿತಾಮಣಿ ಮಾತಾಜಿ. ಕಾಂತಮಣಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕವಿತಾಮಣಿ ಅಂತ ಮಾತಾಜಿ ಅವರು. ಕವಿತಾಮಣಿ ಹೇಳಿ ಮಾತಾಜಿ. ಕಾಂತಮಣಿ ಮಾತಾಜಿ ಬಂದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಇಲ್ಲಿ ಆ ದೀರ್ಘ ಅದೊಂದ್ ಸ್ವಲ್ಪ ನೀವು ಗಮನ ಹರಿಸಿ ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಉಳಿದಿದ್ದೆಲ್ಲ ಸರಿ ಇದೆ ನಿಮ್ದು ಅಷ್ಟೇ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17 5ನೇ ಶ್ಲೋಕ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ. ತಪ್ಯಂತೆ ಯೇ ತಪೋ ಜನಾಃ. ಇದು ಕೂಡ ಇದು ಆಗ್ಬೇಕನ್ಸುತ್ತೆ. ದಂಭ ಅಹಂಕಾರ ಆಗ್ಬೇಕು ನೋಡಿ. ಅದು ದಂಭ ಅಹಂಕಾರ ಅಂತ ಹೇಳ್ಬಿಡಿ. ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ ಶಾಸ್ತ್ರ ವಿಹಿತಂ. ಇದ್ರ ಒಂದು ಉಚ್ಚಾರಣೆ ಅಶಾಸ್ತ್ರ ವಿಹಿತಂ. ಘೋರಂ ದೊಡ್ಡ ಘ ಇದೆ, ಗ ಅಲ್ಲ ಘ. ಘೋರಂ. ತಪ್ಯಂತೆ ಓಕೆ ಯವತಿ. ತಪ್ಯಂತೆ ಯೇ ತಪೋ ಜನಾಃ.
ಓಕೆ, ಪವತ್ ಬಂದಾಗ ಹೇಳ್ಬೇಡಿ, ಬಟ್ ಯವತ್ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ. ಇದನ್ನ ಬಿಡಿಸಿದಾಗ ದಂಭ ಅಹಂಕಾರ ಸಂಯುಕ್ತಾಃ. ಹಾಗೆ ಹೇಳಿ, ಹೇಗಿದೆಯೋ ಹಾಗೆ. ದಂಭಾಹಂಕಾರ ಕೇಳಿಸ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ. ನಮಿತಾ ಮಾತಾಜಿ. ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಹೌದು ಮಾತಾಜಿ. ಹರೇ ಕೃಷ್ಣ. ನಮಿತಾ ಮಾತಾಜಿ. ಅವ್ರ ನೆಟ್ವರ್ಕ್ ಇಲ್ಲ ಮಾತಾಜಿ, ಲೆಫ್ಟ್ ಆದ್ರು ಅವ್ರು. ಹರೇ ಕೃಷ್ಣ. ಎಲ್ಲಿವರೆಗೂ ಹೇಳಿದ್ನಿ ನಾನು? ಮಾತಾಜಿ ಬರೀ ಶ್ಲೋಕ ಹೇಳಿದ್ದ ಅಷ್ಟೇ ಮಾತಾಜಿ ನೀವು. ಸರಿ. ಅಶಾಸ್ತ್ರ ವಿಹಿತಂ ಘೋರಂ. ಇದು ಆಗಿತ್ತು ಅನ್ಸುತ್ತೆ. ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ. ಹೇಗಿದೆ ಹಾಗೆ. ಸ್ವಲ್ಪ ಸ್ವಲ್ಪ ಪಾಸ್ ಕೊಡಿ ಮಧ್ಯ, ನಿಮ್ಗೆ ಅಂದ್ರೆ ಅದು ಓದ್ಲಿಕ್ಕೆ ಕಷ್ಟ ಆಗತ್ತಲ್ಲ, ಹಾಗಾಗಿ ಸ್ವಲ್ಪ. ಬಟ್ ಯಾವ ಒಂದು ಚರಣ ಇರುತ್ತಲ್ಲ, ಈಗ ಮೇಲಿನ ಫಸ್ಟ್ ಲೈನ್ ಇದೆಯಲ್ಲ, ಅದಕ್ಕೆ ಒಂದ್ ಚರಣ ಅಂತಾರೆ. ಆ ಚರಣ ಪೂರ್ಣ ಹೇಳ್ಬೇಕು ಅಂತಾರೆ, ಅಲ್ಲಿ ಬಿಡ್ಬಾರ್ದು ಜಾಗ ಅಂತ. ಶಾಸ್ತ್ರವಿಹಿತಂ ಘೋರಂ. ಅಲ್ಲಿ ನೋಡಿ, ಘೋರಂ ಸ್ಟಾಪ್ ಮಾಡ್ತೇವೆ. ತಪ್ಯಂತೆ ಯೇ ತಪೋ ಜನಾಃ. ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ. ಸೊ ಕಲಿಯುವಾಗ ಅಲ್ಲಿ ಗ್ಯಾಪ್ ಬಿಡದೆ ನಮ್ಗೆ ಕಲೀಲಿಕ್ಕೆ ಆಗಲ್ಲ, ಹಾಗಾಗಿ ಬಿಡಂತ ಹೇಳ್ತವೆ. ಬಟ್ ಮುಂದೆ ಒಂದೇ ಫ್ಲೋ ನಲ್ಲಿ ಹೋಗ್ಬೇಕು. ಫಸ್ಟ್ ಚರಣ, ಎರಡನೇ ಚರಣ, ಆಮೇಲೆ ಮತ್ತೆ ಮೂರನೇ ಚರಣ, ನಾಲ್ಕನೇ ಚರಣ ಒಂದು ಫ್ಲೋ ನಲ್ಲಿ ಹೋಗುತ್ತೆ, ಒಂದೇ ಹರಿವಿನಲ್ಲಿ ಹೋಗುತ್ತೆ. ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ಸೊ ಆಸ್ ಇಟ್ ಇಸ್ ಇದೆ, ಅಲ್ಲಿ ಯಾವ್ದು ಮತ್ತೆ ಇದಿಲ್ಲ, ಕೂಡಿರುವಂತಹ ಪದ ಇಲ್ಲ. ಸರಳವಾಗಿ ನೀವು ಉಚ್ಚಾರಣೆ ಮಾಡ್ಬೋದು. ಇದ್ರ ಒಂದು ಅರ್ಥ ತಿಳ್ಕೊಂಡ್ ಬರೋಣ. ಅಶಾಸ್ತ್ರವಿಹಿತಂ. ಶಾಸ್ತ್ರವಿಹಿತಂ. ಇಲ್ಲಿ ಶಾಸ್ತ್ರ ವಿರೋಧಿಯಾದ ಅಂತ ಇಲ್ಲಿ ಕೇಳ್ತಾರೆ. ಅಶಾಸ್ತ್ರ ಅಂದ್ರೆ ಏನು? ಶಾಸ್ತ್ರ ಇಲ್ಲದೆ ಇರುವಂತದ್ದು. ಸೊ ಯಾವಾಗ ಶಾಸ್ತ್ರ ಇರೋದಿಲ್ವೋ ಅದಕ್ಕೇನಂತ ಕರೀತಾರೆ? ಶಾಸ್ತ್ರ ವಿರೋಧಿಯಾಗಿರುವಂತದ್ದು ಅಂತ ಹೇಳಿ ಕರೀತಾರೆ. ಅಥವಾ ಇನ್ನೊಂದ್ ರೀತಿಯಿಂದ ಅಶಾಸ್ತ್ರ ವಿಹಿತಂ ಅಂದ್ರೆ ಶಾಸ್ತ್ರದಲ್ಲಿ ಇಲ್ಲದೇ ಇರುವುದನ್ನ ನಿರ್ದೇಶಿಸುವಂತದ್ದಕ್ಕೆ ಅಶಾಸ್ತ್ರ ವಿಹಿತಂ ಅಂತ ಕರೀತಾರೆ. ಅದು ಹೇಗಿರುತ್ತೆ? ಶಾಸ್ತ್ರದಲ್ಲಿ ವಿಧಿಸದೇ ಇರುವಂತಹ ನಿರ್ದೇಶನ ಹೇಗಿರುತ್ತೆ? ತುಂಬಾ ಘೋರ ಆಗಿರುತ್ತೆ. ಹಾಗಾಗಿ ಅದು ಘೋರಂ, ಭಯಾನಕವಾಗಿರುತ್ತೆ. ಸೊ ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಇಲ್ಲದೆ ಇರುವಂತಹ ಒಂದು ನಿರ್ದೇಶನ ತುಂಬಾ ಭಯಂಕರವಾಗಿರುವಂತದ್ದು. ಮೊದಲೇ ಚರಣ ಹೇಳುತ್ತೆ. ತಪ್ಯಂತೆ ಏ ತಪೋ ಜನಾಃ. ತಪ್ಯಂತೆ ಅಂದ್ರೆ ತಪಸ್ಸು ಮಾಡ್ತಾರೆ. ಯಾರು ಅಂದ್ರೆ ಏ ಜನಾಃ. ಏ ಜನಾಃ ಅಂತ ಹೇಳ್ತಾ ಇರುವಂತದ್ದು ಈ ತಪಸ್ಸು ಮಾಡುವವರಿಗೆ ಹೇಳ್ತಾರೆ. ಏ ಜನಾಃ, ಯಾರು ತಪಸ್ಸು ಮಾಡ್ತಾರೋ ಅಂತ ಈ ತರ ಇಲ್ಲಿ ಹೇಳ್ತಾ ಇರುವಂತದ್ದು. ಆಮೇಲೆ ದಂಭಾಹಂಕಾರ ಸಂಯುಕ್ತಾಃ. ದಂಭ ಅಹಂಕಾರ ಸಂಯುಕ್ತಾಃ. ದಂಭ ಮತ್ತೆ ಅಹಂಕಾರದಿಂದ ಕೂಡಿರುವಂತದ್ದು ಅಂತ ಇಲ್ಲಿ ಹೇಳ್ತಾರೆ.
ದಂಭ ಅಂತಂದ್ರೆ ಜಂಬ ಮತ್ತೆ ಅಹಂಕಾರದಿಂದ ಕೂಡಿರುವಂತದ್ದು ಅವರ ಒಂದು ತಪಸ್ಸು. ಕಾಮರಾಗ ಬಲಾನ್ವಿತಾಹ, ಕಾಮ ರಾಗ ಅಂದ್ರೇನು ಆಸಕ್ತಿ. ಆಮೇಲೆ ಬಲ ಅಂದ್ರೆ ಹಠ. ಕಾಮ ಆಸಕ್ತಿ ಹಠದಿಂದ ಯುಕ್ತರಾದಂಥವರು. ಅನ್ವಿತಾಹ ಅಂದ್ರೆ ಯುಕ್ತರಾದಂಥವ್ರು, ಅಥವಾ ಕಾಮ ಆಸಕ್ತಿ ಹಠದಿಂದ ಇಂಥ ಒಂದು ತಪಸ್ಸು ಅವರಿಗೆ ಏನ್ ಮಾಡುವಂಥದ್ದು, ಒತ್ತಾಯಿಸಲ್ಪಟ್ಟೆ ತಪಸ್ಸು ಮಾಡ್ಲಿಕ್ಕೆ ಅವರಿಗೆ ಒತ್ತಾಯ ಮಾಡುವಂಥದ್ದು ಅಂತ ಇಲ್ಲಿ ಹೇಳುತ್ತೆ. ಸೊ ಅಶಾಸ್ತ್ರವೇತಂ ಘೋರಂ ತಪ್ಯಂತೆ, ಶಾಸ್ತ್ರಕ್ಕೆ ವಿರುದ್ಧವಾದ ಭಯಾನಕ ತಪಸ್ಸನ್ನು ಆಚರಿಸುವವರು ದಂಭಾಹಂಕಾರ ಸಂಯುಕ್ತಾಹ, ದಂಭ ಮತ್ತೆ ಅಹಂಕಾರದಿಂದ ತುಂಬಿರ್ತಾರೆ. ಕಾಮ ರಾಗಬಲಾನ್ವಿತಾಹ, ಕಾಮ ಆಸಕ್ತಿ ಮತ್ತೆ ಹಠದಿಂದ ಅವರು ಈ ತರ ತಪಸ್ ಮಾಡ್ಲಿಕ್ಕೆ ಪ್ರೇರಿತರಾಗ್ತಾರೆ ಅಂತ. ಒಟ್ಟಾರೆ ಅರ್ಥ ಏನ್ ಹೇಳುತ್ತೆ ಅಂದ್ರೆ, ಶಾಸ್ತ್ರಕ್ಕೆ ವಿರುದ್ಧವಾದಂತ ಭಯಾನಕ ತಪಸ್ಸನ್ನ ದಂಭ ಮತ್ತೆ ಅಹಂಕಾರದಿಂದ ಹಾಗೂ ಕಾಮ ಆಸಕ್ತಿ ಮತ್ತೆ ಇನ್ನೊಂದೇನಿದೆ ಬಲ ಅಂದ್ರೆ ಹಠ, ಹಠದಿಂದ ಅವರು ಪ್ರೇರಿತರಾಗಿ ಈ ತರ ಕೆಲಸ ಮಾಡ್ತಾರೆ. ಹಾಗಾಗಿ ಅವರು ತಮೋ ಗುಣ ರಜೋಗುಣ ಇದ ಒಂದು ಪ್ರಭಾವದಲ್ಲಿ ಇರ್ತಾರೆ ಅನ್ನೋದನ್ನ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಲೋಕಜೀವನಿ ಮಾತಾಜಿ, ನಿರ್ಮಲಾ ಮಾತಾಜಿ, ಪದ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಸಾರಿ ಮಾತಾಜಿ, ಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಏತಪೋ ಜನಃ ಢಂಬ ಅಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ. ಇಲ್ಲಿ ಬಾಳ ಒತ್ತು ಹೇಳ್ಬೇಡಿ. ತಪ್ಯಂತೆ ಅಂದ್ರೆ ಮತ್ತೆ ಪಕ್ಕೆ ಪ ಒತ್ತಿದ್ದಾಗ ಆಗತ್ತೆ. ತಪ್ಯಂತೆ ಯೇ ತಪೋ ಜನಾಃ. ತಪ್ಯಂತೆ ಅಲ್ಲಿ ಮತ್ತೆ ಇಲ್ಲ, ಮತ್ತೆ ಒತ್ತು ಬರ್ತಾ ಇದೆ ಮಾತಾಜಿ. ತಪ್ಯಂತೆ ತಪೋ ಜನಾಃ. ನೆಕ್ಸ್ಟ್ ಹೇಳಿ ಮಾತಾಜಿ. ಶ್ಲೋಕ 5. ಅಶಾಸ್ತ್ರ ವಿಹಿತಂ ಘೋರಂ ತಪಂತ್ಯೇ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. 3 ಜನ ಆದ್ರ? ಹಾ ಮಾತಾಜಿ. ಮುಂದೆ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅದೇ ಮತ್ತೆ ವಾಯ್ಸ್ ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಇಲ್ಲ ಮಾತಾಜಿ, ಏನು ಕೇಳಿಸ್ಲಿಲ್ಲ. ಇಲ್ಲ, ಈಗ ಕೇಳಿಸ್ತಾ ಇದೆಯಾ? ಹೋಗಿದೆ ಮಾತಾಜಿ, ಶ್ಲೋಕ ಬರ್ತಾ ಇದೆ. ಇಲ್ಲ ನಾನೀಗ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಮಾತಾಜಿ. ಹಾ ಸರಿ. ನಂದು ಅದು ತಾನೇ ಇದಾಗ್ತಾ ಇದೆ, ಎಂಡ್ ಆಗ್ತಾ ಇದೆ ಇನ್ನೊಂದು. ನಾನು ಇದ್ರಲ್ಲಿ ಹೇಳ್ತೇನೆ. ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ ನನಗೆ ತಿಳಿಸಿ ಮಾತಾಜಿ. ಇನ್ನಷ್ಟು ಗೊತ್ತಿಲ್ಲ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17 6ನೇ ಶ್ಲೋಕ. ದರ್ಶಯಂತಃ ಶರೀರಸ್ಥಂ ಭೂತಾಗ್ರಾಮ ಅಚೇತಸಃ ಮಾಂ ಸೇವಾಂತಃ ಏನು ವಾಯ್ಸ್ ಬರ್ತಾ ಇಲ್ಲ. ಶರೀರಸ್ಥ ತಾನ್ ವಿದ್ಯಾಸುರ.
ಹರಿಕೃಷ್ಣ ನೋಡಿ, ಈಗ ಕೇಳಿಸ್ತಾ ಇದೆಯಾ? ಹಾ ಇಲ್ಲ, ಇಷ್ಟೊತ್ತು ಕೇಳಿಸ್ಲಿಲ್ಲ ಮಾತಾಜಿ, ಈಗ ಕೇಳಿಸ್ತು. ಕೇಳಿಸ್ತಾ ಇದೆ. ಭಗವದ್ಗೀತೆ ಅಧ್ಯಾಯ 17ರ 6ನೇ ಶ್ಲೋಕ. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಕರ್ಷಯಂತಹ ಉಚ್ಚಾರಣೆ ಮ್ಯೂಟ್ ಮಾಡ್ಕೊಳ್ಳಿ. ಕರ್ಷಯಂತಹ, ಇಲ್ಲಿನೂ ಕೂಡ ಇದರಲ್ಲಿ ಇದು ಸ್ವಲ್ಪ ಈ ಶ ಬರೋದಿಲ್ಲ. ಇದು ನೀವು ಮತ್ತೆ ರೋಲ್ ಮಾಡಿ ಹೇಳು. ದೊಡ್ಡ ಶ ಬರುತ್ತೆ ಇದು. ಕರ್ಷಯಂತಹ ರೋಲ್ ಮಾಡಿ ಹೇಳ್ಬೇಕು, ಅದು ಶ ಬರೋದಿಲ್ಲ. ಸ್ವಲ್ಪ ತಿದ್ಕೊಳ್ಳಿ ಅಲ್ಲಿ ನಿಮ್ಮ ಹತ್ರ ಏನಾದ್ರು ಪುಸ್ತಕ ಇದ್ರೆ. ಕರ್ಷಯಂತಹ ಶರೀರಸ್ಥಂ ಭೂತಗ್ರಾಮಮ ಚೇತಸಃ. ಕೂಡಿ ಹೇಳಿ, ಭೂತಗ್ರಾಮಮ ಚೇತಸಃ ಮಮ ಚೇತಸಃ. ಇದು ಬಿಡಿಸಿದಾಗ ಭೂತಗ್ರಾಮಂ ಅಚೇತಸಃ ಅಂತ ಆಗುತ್ತೆ. ಕೂಡಿ ಹೇಳಿ, ಭೂತಗ್ರಾಮಮ ಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ. ಚೈವಾಂತಃ ಬಿಡಿಸಿದಾಗ ಚ ಏವ ಅಂತಃ ಅಂತ ಬರುತ್ತೆ. ಕೂಡಿ ಹೇಳಿ, ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಬಿಡಿಸಿದಾಗ ಇದು ವಿಧಿ ಆಸುರ ನಿಶ್ಚಯಾನ್ ಅಂತ ಆಗತ್ತೆ. ಕೂಡಿ ಹೇಳಿ, ವಿದ್ಯಾಸುರ ನಿಶ್ಚಯಾನ್. ಓಕೆ, ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. ಕರ್ಷಯಂತಹ ಶರೀರಸ್ಥಂ. ಕರ್ಷಯಂತಹ ಅಂತಂದ್ರೆ ಶರೀರಕ್ಕೆ ಒಂದು ತೊಂದರೆ ಪಡಿಸುವಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಕರ್ಷಯ ಅಂತ ಅಂದ್ರೆ ಪೀಡಿಸೋದು, ಹಿಂಸಿಸೋದು. ಯಾವುದಕ್ಕೆ ಹಿಂಸಿಸೋದು? ಶರೀರಸ್ಥಂ ಅಂದ್ರೆ ದೇಹದಲ್ಲಿ ಇರುವ. ದೇಹದಲ್ಲಿ ಏನಿದೆ ಅದ್ ನೋಡೋಣ. ಓಕೆ, ದೇಹದಲ್ಲಿ ಪೀಡಿಸುವಂಥದ್ದು ಅಂತ, ಅಥವಾ ಹಿಂಸಿಸುವಂಥದ್ದು ಅಂತ. ಶರೀರ ಆಯ್ತು. ಭೂತಗ್ರಾಮಮ ಚೇತಸಃ. ಇಲ್ಲಿ ಭೂತಗ್ರಾಮಂ ಅಂತಂದ್ರೆ ಈ ನಮ್ಮ ದೇಹ ಎದರಿಂದ ಆಗಿರುವಂಥದ್ದು ಅದನ್ನ ಹೇಳ್ತಾರೆ. ಅಂದ್ರೆ ಪಂಚಭೂತಗಳಿಂದ ರಚಿತವಾದಂತ ಈ ಗ್ರಾಮ. ಯಾವ ಗ್ರಾಮ ಇದು? ದೇಹ. ದೇಹ ಕೇಳ್ತಾ ಇರುವಂಥದ್ದು ಪಂಚಭೂತಗಳಿಂದ ಆದಂತ ರಚಿತವಾದಂತ ಈ ದೇಹ ಅಚೇತಸಃ. ಅಚೇತಸಃ ಅಂತ ಹೇಳ್ತಾ ಇರುವಂಥದ್ದು ಯಾಕೆಂದ್ರೆ ಇಲ್ಲಿ ವಿವೇಕವಿಲ್ಲದವರಾಗಿ ಅಂತ ಹೇಳುತ್ತೆ. ವಿವೇಕವಿಲ್ಲದವರಾಗಿ ಮಾಂ ಚೈವಾಂತ ಶರೀರಸ್ಥಂ ಅಂದ್ರೆ ಅದೇ ದೇಹದೊಳಗೆ. ಮಾಂ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ತನ್ನದೇ ಆದ ಅದೇ ದೇಹದೊಳಗೆ ಪರಮಾತ್ಮನಾಗಿರುವ ನನ್ನನ್ನ. ಮಾಂ ಅಂದ್ರೆ ನನ್ನನ್ನ ಭಗವಂತ ಹೇಳ್ತಾ ಇರುವಂಥದ್ದು. ಮಾಂ ಚೈವಾಂತಹ ಶರೀರಸ್ಥಂ, ದೇಹದೊಳಗಿರುವಂತಹ ನನ್ನನ್ನ ಅಂದ್ರೆ ಪರಮಾತ್ಮನಾಗಿರುವಂಥ ಚೈವಾಂತ ಅಂತ ಹೇಳ್ತಾ ಇರುವಂಥದ್ದು ಯಾಕೆಂದ್ರೆ ಚ ಏವ, ಖಂಡಿತವಾಗಿಯೂ ಈ ನನ್ನನ್ನ ದೇಹದೊಳಗಿರುವಂತಹ ದೇಹದೊಳಗೆ ಪರಮಾತ್ಮನಾಗಿರುವಂತಹ ನನ್ನನ್ನ ಪೀಡಿಸ್ತಾರೆ. ಅಥವಾ ಇಲ್ಲಿ ಕರ್ಷಿ ಅಂತ ಅಂದ್ರೆ ತೊಂದರೆ ಪಡಿಸ್ತಾರೆ ಅಂತ ಈ ತರ ಹೇಳಿ ಹೇಳ್ತಾ ಇರುವಂಥದ್ದು. ತಾನ್ ವಿದ್ಯಾಸುರ ನಿಶ್ಚಯಾನ್, ಅವರನ್ನ ಆಸುರಿಸುವವರೆಂದು ತಿಳಿದುಕೋ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಅಂದ್ರೆ ಕರ್ಷೆಯಂತ ಶರೀರಸ್ಥಂ ಭೂತಗ್ರಾಮಂ, ದೇಹದೊಳಗಿರುವ ಪಂಚಭೂತಗಳಿಂದ ನಿರ್ಮಿತವಾದ ದೇಹವನ್ನ ಹಿಂಸಿಸುತ್ತಾ, ಮಾಂ ಚೈವ ಅಂತ ಶರೀರಸ್ಥಂ, ಅದೇ ಶರೀರದೊಳಗೆ ಪರಮಾತ್ಮನಾಗಿರುವ ನನ್ನನ್ನ ಪೀಡಿಸುತ್ತಾ, ಅಚೇತಸಃ ಅಂತ ಇಲ್ಲಿ ಆ ಲೈನ್ ಆಮೇಲೆ ಬರುತ್ತೆ. ಅಚೇತಸಃ ವಿವೇಕವಿಲ್ಲದವರಾಗಿ ನಡೆದುಕೊಳ್ಳುವವರನ್ನ ತಾನ್ ವಿದ್ಯಾಸುರ ನಿಶ್ಚಯಾನ್, ಅವರನ್ನ ಆಸುರಿಸುವವರು ಎಂದು ತಿಳಿದುಕೋ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ ಶಾಸ್ತ್ರದ ವಿರುದ್ಧವಾಗಿ, ಅಂದ್ರೆ 2 ಶ್ಲೋಕಗಳಿದೆಯಲ್ಲ, ಶಾಸ್ತ್ರದ ವಿರೋಧಿಗಳಾದಂಥವ್ರು ತಾವೇ ಮಾಡುವಂತ ತಪಸ್ಸಿನಿಂದ ದೇಹದಲ್ಲಿರುವ ಪಂಚಭೂತಗಳನ್ನ ಹಾಗೂ ದೇಹದೊಳಗೆ ಸ್ಥಿತನಾಗಿರುವಂತಹ ನನ್ನನ್ನ, ಅಂದ್ರೆ ನಮ್ಮದೊಳಗೆ ಯಾರಿದ್ದಾರೆ? ಪರಮಾತ್ಮ. ಸೊ ನನ್ನನ್ನ ಪೀಡಿಸುವಂತಹ ವಿವೇಕವಿಲ್ಲದ ಜನರನ್ನ ಆಸುರ ಸ್ವಭಾವದವರು ಅಂತ ನೀ ತಿಳಿದುಕೋ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ. ಕೇಳಿಸ್ತಾ ಇಲ್ಲಿವರೆಗೂ?
ಹಾ ಕೇಳಿಸ್ತೀನಿ. ಹ್ಮ್. ಪಾರ್ವತಮ್ಮ ಮಾತಾಜಿ, ಪ್ರಭಾಮಯ್ಯ ಮಾತಾಜಿ, ರೂಪಕಲ್ ಕೂಡಲ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಮಶ್ಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ವಿದ್ಯಾಸುರ ನಿಶ್ಚಯ ಅದಕ್ಕೆ ದೊಡ್ಡ ಧಾವತ್ತಿದೆ. ವಿದ್ಯಾಸುರ ನಿಶ್ಚಯ ತಾನ್ ವಿದ್ಯಾಸುರ ನಿಶ್ಚಯಾನ್. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಂತಹ ಶ ನೋಡಿ ಬೇರೆ ಬರುತ್ತೆ. ಕರ್ಷಯಂತ ಶರೀರ ಕರ್ಷ ಅಂದ್ರೆ ಮಾತಾಜಿ ಅದೇ ಯಾವಾಗ್ಲೂ ಹೇಳಿದ್ನಲ್ಲ, ಕರ್ಷಯಂತ ಶ ಬರು ಶಂಕದ ಶ ಅಲ್ಲ ಅದು. ಅಲ್ಲಿ ಬೆಟ್ಟು ದೊಡ್ಡ ಷಟ್ಕೋನ ಶ ಬರ್ಬೇಕು. ಷಟ್ಕೋನ ಶ ನಾವು ಕರೆಕ್ಟ್. ಅಂತಹ ಕರ್ಷಯಂತ ಕರ್ಷಯಂತ. ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೌಶ್ಚಯಂತ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17 7ನೇ ಶ್ಲೋಕ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಹರೇ ಕೃಷ್ಣ. ಇದರದ್ದು ಉಚ್ಚಾರಣೆ ಆಹಾರಸ್ತ್ವಪಿ. ಆಹಾರ ತು ಅಪಿ ಅಂತ ಹೇಳಿ ಬರುತ್ತೆ. ಕೂಡಿ ಹೇಳಿ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ದೊಡ್ಡ ಇದೆ, ದೀರ್ಘ ಇದೆ. ತ್ರಿವಿಧೋ ಭವತಿ ಪ್ರಿಯಃ. ಪ್ರಿಯಃ ಅಲ್ಲ, ಪ್ರಿಯಃ ದೀರ್ಘ ಇಲ್ಲ ಇಲ್ಲಿ. ಪ್ರಿಯಃ ಯಜ್ಞಸ್ತಪಸ್ತಥಾ. ಯಜ್ಞಸ್ತಪಸಕ್ಕೆ ತವತ್ತಿದೆ, ಸಣ್ಣ ತವತ್ತಿದೆ, ಹಾಗಾಗಿ ಯಜ್ಞಸ್ತಪಸ್ತಥಾ. ತಥಾ ತಥಾ ಅಲ್ಲ, ಯಾಕಂದ್ರೆ ಹೇಳುವಾಗ ಹಾಗೆ ಬಂದ್ಬಿಡುತ್ತೆ. ಗಮನಿಸಿ. ಯಜ್ಞಸ್ತಪಸ್ತಥಾ ದಾನಂ. ಇದು ಯಜ್ಞಸ್ತಪಸ್ತಥಾ, ಇದು ಕೂಡ ಹಾಗೆ ಹೇಳಿ. ಯಜ್ಞ ತಪಃ ತಥಾ ಅಂತ ಬರುತ್ತೆ. ಹೇಗಿದೆಯೋ ಹಾಗೆ ಹೇಳಿ. ದಾನಂ ತೇಷಾಂ. ಇದು ಕೊಡಿ ನೋಡಿ. ತೇಷಾಂ ದೊಡ್ಡ ಬರುತ್ತೆ. ಅದನ್ನ ನೀವು ಅಂಗಳಕ್ಕೆ ಹಚ್ಚಬೇಕು. ನಾಲ್ಗೆ ರೋಲ್ ಮಾಡಿ ಅಂಗಳಕ್ಕೆ ಹಚ್ಚಿ. ತೇಷಾಂ ಭೇದಮಿಮಂ. ದೊಡ್ಡ ಬರುತ್ತೆ. ಭೇದಮಿಮಂ ಶೃಣು. ಭೇದಂ ಇಮಂ ಅಂತ ಕರೀತಾರೆ. ಕೂಡಿಸಿ ಹೇಳಿ. ಭೇದಮಿಮಂ ಶೃಣು. ಇದ್ರೊಂದು ಅರ್ಥ ತಿಳ್ಕೊಳ್ಳೋಣ. ಆಹಾರಸ್ಯ ಅಪಿ. ಆಹಾರದಲ್ಲಿಯೂ ಸಹ. ಸರ್ವಸ್ಯ ಎಲ್ಲರಿಗೂ. ತ್ರಿವಿಧೋ ಭವತಿ ಪ್ರಿಯಃ. ತ್ರಿವಿಧೋ ಅಂದ್ರೆ ಮೂರು ವಿಧಗಳು ಭವತಿ ಇರುತ್ತವೆ. ಪ್ರಿಯಃ ಅಂದ್ರೆ ಮೂರು ವಿಧವಾಗಿ ಅವರಿಗೆ ಪ್ರಿಯ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಈ ಸೆಂಟೆನ್ಸ್ ಏನ್ ಹೇಳುತ್ತಂದ್ರೆ ಆಹಾರಸ್ಯಾಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ. ಎರಡು ಚರಣಗಳೇನ್ ಹೇಳುತ್ತಂದ್ರೆ ಎಲ್ಲರಿಗೂ ಆಹಾರವೂ ಸಹ ಮೂರು ವಿಧವಾಗಿರುತ್ತೆ. ಅವರವರ ಗುಣಗಳಿಗೆ ಅನುಗುಣವಾಗಿ ಆ ಆಹಾರ ಅವರಿಗೆ ಪ್ರಿಯವಾಗುತ್ತೆ ಅಂತ 2 ಲೈನ್ ಹೇಳುತ್ತೆ. 3ನೇ ಮತ್ತು 4ನೇ ಲೈನು ಯಜ್ಞಸ್ತಪಸ್ತಥಾ. ಯಜ್ಞ ತಪಸ್ಸು ತಥಾ ಅಂದ್ರೆ ಹಾಗೆಯೇ. ದಾನ ತೇಷಾಂ ಅವುಗಳ ಭೇದಮಿಮಂ ವ್ಯತ್ಯಾಸವನ್ನು ನಾನು ನಿನಗೀಗ ಹೇಳ್ತೀನಿ. ಇಮಂ ಅಂದ್ರೆ ಈಗ ಇದನ್ನ ಕೇಳು, ಶೃಣು ಅಂತ ಹೇಳ್ತಾ ಇರುವಂಥದ್ದು. ಯಜ್ಞಸ್ತಥಾ ಯಜ್ಞ ತಪಸ್ತಥಾ ದಾನಂ. ಅದೇ ರೀತಿ ಯಜ್ಞ ತಪಸ್ಸು ಮತ್ತು ದಾನಗಳೂ ಸಹ ತೇಷಾಂ ಭೇದಮಿಮಂ ಅವುಗಳ ವ್ಯತ್ಯಾಸವನ್ನ
ಈಗ ನನ್ನಿಂದ ಕೇಳು ಅಂತ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಅರ್ಥ, ಎಲ್ಲ ಜೀವಿಗಳಿಗೆ ಆಹಾರವು 3 ವಿಧವಾಗಿರುತ್ತೆ. ಹಾಗೆಯೇ ಯಜ್ಞ, ತಪಸ್ಸು, ದಾನಗಳು 3 ವಿಧವಾಗಿವೆ. ಅವುಗಳ ವ್ಯತ್ಯಾಸ ನಾನಿಗೆ ಈಗ ತಿಳಿಸ್ತೇನೆ, ಕೇಳು ಅಂತ ಇಲ್ಲಿ ಹೇಳ್ತಾ ಇರೋದು. ಕಂಟಿನ್ಯೂ ಮಾಡಿ. ಶ್ರೀ ಕೃಷ್ಣ. ಶಶಿಕಲಾ ಮಾತಾಜಿ, ಶೀಲಾದೇವಿ ಮಾತಾಜಿ, ಶ್ರುತಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ತ್ರಿವಿಧೋ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಹೇಳಿ ಮಾತಾಜಿ. ಆಹಾರ ಸತ್ವಪಿ ಸರ್ವಸ್ಯ ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ ಹೇಳಿ. ವೆಂಕಟೇಶ್ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಆಹಾರಸ್ತ್ವಪಿ. ವೆಂಕಟೇಶ್ ಪ್ರಭು. ಹರಿ ಕೃಷ್ಣ. ಯಾರು ನೋಡಿ ಮಾತಾಜಿ? ಶೀಲಾದೇವಿ ಮಾತಾಜಿ ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಒತ್ತಕ್ಷರಗಳನ್ನ ನೋಡ್ಕೊಳ್ಳಿ, ಮಹಾಪ್ರಾಣಗಳನ್ನ ನೋಡ್ಕೊಳ್ಳಿ. ಯಜ್ಞಸ್ತಪಸ್ತಥಾ ಯಜ್ಞ ಭೇದಮಿಮಂ ಶೃಣು. ಮಾತಾಜಿ. ಹೇಳಿ ಮಾತಾಜಿ ಬೇಗ. ಹರೇ ಕೃಷ್ಣ. ಹೇಳಿ ಬೇಗ ಹೇಳಿ. ಶ್ಲೋಕ 7. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17. ಮ್ಯೂಟ್ ಮಾಡ್ಕೊಳ್ಳಿ. ಆದ್ರಲ್ಲ ಮಾತಾಜಿ 3 ಜನ. 3 ಜನ ಆದ್ರು ಮಾತಾಜಿ ಇರ್ಲಿಲ್ಲಲ್ಲ ಮಾತಾಜಿ, ಆಮೇಲೆ ಬಂದ್ರು. ಅದಕ್ಕೆ ಹೇಳಿದ್ರಿ. ಮಾತಾಜಿ ಇಷ್ಟೊತ್ತಿರ್ಲಿಲ್ಲ, ಈಗ ಬಂದಿದೆ ಮಾತಾಜಿ. ಆಮೇಲೆ ಹೇಳಿರಂತ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. 17ರ 8ನೇ ಶ್ಲೋಕ. ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾ ಸ್ನಿಗ್ಧಾ ಸ್ಥಿರ ಹೃದ್ಯಾಃ ಆಹಾರ ಸಾತ್ವಿಕ ಪ್ರಿಯಾಃ. ಇದೊಂದು ಉಚ್ಚಾರಣೆ. ಆಯುಃ ಸತ್ವಬಲಾರೋಗ್ಯ ಅಂದ್ರೆ ಆಹಾರ ಹೇಗಿರುತ್ತೋ ಹಾಗೆ ಅವರ ಆರೋಗ್ಯ ಕೂಡ ಇರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ಲಿಕ್ಕೆ ಹೇಳ್ತಾರೆ. ಆಯುಃ ಸತ್ವಬಲಾರೋಗ್ಯ. ಸೊ ಹೇಗಿದೆ ಹಾಗೆ ಹೇಳಿ. ಇಲ್ಲಿ ಆಯುಹು ಸತ್ವ ಬಲ ಆರೋಗ್ಯ ಅಂತ 4 ಪದಗಳಾಗತ್ತೆ. ಅದ್ ಹೇಗಿದೋ ಹಾಗೆ ನೀವು ಹೇಳಿ. ಆಯುಹು ಒಂದ್ ಮಾಡಿ, ಸತ್ವ ಒಂದ್ ಮಾಡಿ, ಬಲ ಒಂದ್ ಮಾಡಿ, ಬಲಾರೋಗ್ಯ ಒಂದ್ ಮಾಡಿ. ಸುಖ ಪ್ರೀತಿ ವಿವರ್ಧನಾಃ. ಓಕೆ. ರಸ್ಯಾಃ ಸ್ನಿಗ್ಧಾಃ, ದೊಡ್ಡಧಾವದೆ ಸ್ನಿಗ್ಧಾಃ. ಸ್ಥಿರಾ ಹೃದ್ಯಾಃ, ಋಷಿರು ಇದೆ, ವಟಸುಳಿ ಇದೆ. ಹೃದ್ಯಾಃ. ಆಹಾರಾಃ ಸಾತ್ವಿಕ ಪ್ರಿಯಾಃ. ಇದರೊಂದು ಅರ್ಥನ ತಿಳ್ಕೊಳ್ಳೋಣ. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ. ಆಯುಹು ಆಯುಷ್ಯ, ಮತ್ತೆ ಸತ್ವ ಅಂದ್ರೆ ಶುದ್ಧತೆ, ಬಲ ಅಂದ್ರೆ ಶಕ್ತಿಯನ್ನ, ಮತ್ತೆ ಆರೋಗ್ಯವನ್ನ ಅಂತ ಮೊದಲನೇ ಲೈನ್ ಹೇಳುತ್ತೆ.
ಆಯುಷ್ಯ, ಶುದ್ಧತೆ, ಶಕ್ತಿ, ಆರೋಗ್ಯವನ್ನ. ಮತ್ತೆ ಎರಡನೇ ಚರಣ ಸುಖ ಪ್ರೀತಿ ವಿವರ್ಧನಾಹ, ಸುಖ ಮತ್ತು ಸಂತೋಷವನ್ನ ಹೆಚ್ಚಿಸುವ. ರಸ್ಯಾ ಸ್ನಿಗ್ಧಾಹ ಸ್ಥಿರ ಹೃದ್ಯಾಹ. ರಸ್ಯ ಅಂತಂದ್ರೆ ಇಲ್ಲಿ ರುಚಿಕರವಾದದ್ದಕ್ಕೆ ಹೇಳ್ತಾರೆ ರಸ್ಯಾಹ, ಅಥವಾ ರಸರೂಪದಿಂದ ಇರುವಂತದ್ದಕ್ಕೂ ಕೂಡ ಹೇಳ್ತಾರೆ. ಈಗ ಹಣ್ಣಿನಲ್ಲಿ ರಸ ಇರುತ್ತೆ, ಈ ತರಕಾರಿಗಳಲ್ಲಿ ರಸ ಇರುತ್ತಲ್ಲ, ಅದನ್ನು ಕೂಡ ಇಲ್ಲಿ ಹೇಳ್ತಾರೆ. ರಸ ದಿಂದ ಕೂಡಿರುವಂಥದ್ದು. ಸ್ನಿಗ್ಧಾಹ, ಸ್ನಿಗ್ಧಾಹ ಅಂದ್ರೆ ಎಣ್ಣೆ, ಜಿಡ್ಡು ಅಂತ ಹೇಳ್ತಾರಲ್ಲ, ಎಣ್ಣೆಯುಕ್ತವಾಗಿದ್ದು ದೀರ್ಘಕಾಲ. ಇಲ್ಲಿ ಯಾಕೆ ಎಣ್ಣೆಯುಕ್ತವಾಗಿರುವುದು ಅಂತ ಹೇಳಿ ಹೇಳ್ತಾ ಇರುವಂತದ್ದಂದ್ರೆ ಸ್ನಿಗ್ಧ. ಈಗ ನೋಡಿ ಕೊಬ್ಬರಿ ಅಲ್ಲ, ಅದು ಫಲನಲ್ಲಿ ರೂಪದಲ್ಲಿ ನಾವು ತಗೊಳ್ತೇವೆ. ಅದರಿಂದ ಏನಿರುತ್ತೆ, ನೀವು ಕೊಬ್ಬರಿಯಿಂದ ಎಣ್ಣೆ ತೆಗೆದು ನೀವು ಆ ಎಣ್ಣೆಯಿಂದ ತರಕಾರಿ ಪಲ್ಯವನ್ನ ಮಾಡ್ತೀರಾ ಅಲ್ಲ. ಆದ್ರೆ ನೀವು ಆ ಕೊಬ್ಬರಿಯನ್ನ ತುರಿದು ನೀವು ಮೇಲೆ ಹಾಕೊಂಡು ತಿಂದ್ರು ಕೂಡ ಅದು ಜಿಡ್ಡಿನಿಂದ ಕೂಡಿರುವಂತದ್ದೇ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸ್ನಿಗ್ಧ. ಸ್ಥಿರ ಅಂದ್ರೆ ಸ್ಥಿರ ಅಂದ್ರೆ ದೀರ್ಘಕಾಲ ಜೀರ್ಣವಾಗುವಂಥದ್ದಕ್ಕೆ ಸ್ಥಿರಾಹ ಅಂತ ಕರೀತಾರೆ. ಕಾಲ ಇರುವಂತದ್ದು, ದೀರ್ಘಕಾಲ ಜೀರ್ಣವಾಗುವಂಥದ್ದು. ಮತ್ತೆ ಹೃದಯಕ್ಕೆ ಪ್ರಿಯವಾಗಿರುವಂಥದ್ದು. ಹೃದಯಾಹ ಅಂದ್ರೆ ಹೃದಯಕ್ಕೆ ಪ್ರಿಯವಾಗಿರುವಂಥದ್ದು. ನೋಡಿ, ಈಗ ಇರುವಂತಹ ಎಣ್ಣೆಗಳೆಲ್ಲ ಹೃದಯಕ್ಕೆ ಪ್ರಿಯವಾಗಿದಾವ? ಇಲ್ಲ. ಹಾಗಾಗಿ ಭಗವಂತನೂ ಕೂಡ ಹೇಳ್ತಾ ಇದ್ದಾನೆ, ನಮ್ಮ ಹೃದಯಕ್ಕೆ ಪ್ರಿಯವಾಗಿರುವಂತಹ ಆಹಾರವನ್ನ ತಗೊಳ್ಬೇಕು ಅಂತ ಇಲ್ಲಿ. ಆಹಾರ ಸಾತ್ವಿಕ ಪ್ರಿಯಾಹ. ಸೊ ಅಂತ ಒಂದು ಆಹಾರ ಸತ್ವಗುಣದಲ್ಲಿ ಪ್ರಿಯವಾಗಿರುವಂತದ್ದು ಅಂತ 4ನೇ ಚರಣ ಹೇಳುತ್ತೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಆಯುಷ್ಯ, ಶುದ್ಧತೆ, ಶಕ್ತಿ, ಆರೋಗ್ಯ, ಸುಖ ಮತ್ತೆ ಸಂತೋಷವನ್ನ ವೃದ್ಧಿಸುವಂತಹ ರುಚಿಕರವಾದಂತಹ ರಸವುಳ್ಳಂತಹ ಆಹಾರ, ಜಿಡ್ಡಿನಿಂದ ಕೂಡಿರುವಂತಹ ಆಹಾರ. ಅದು ಯಾವ ಜಿಡ್ಡು? ಸ್ವಾಭಾವಿಕವಾಗಿರುವಂತಹ ಜಿಡ್ಡು. ಅದು ಫ್ಯಾಕ್ಟ್ರಿಗೆ ಹೋಗಿ ಬಂದಿರುವಂತಹ ಜಿಡ್ಡಲ್ಲ, ಆಯಿಲ್ ಅಲ್ಲ. ಮೃದುವಾದ, ಸ್ಥಿರವಾಗಿರುವಂತಹ, ಹೃದಯಕ್ಕೆ ಪ್ರಿಯವಾಗಿರುವಂತಹ ಆಹಾರಗಳು ಸತ್ವಗುಣದಲ್ಲಿರುವಂತಹ ಜನರಿಗೆ ತುಂಬಾನೇ ಇಷ್ಟವಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಉಮಾದೇವಿ ಮಾತಾಜಿ, ವಿಜಯ ಪ್ರಭುಜಿ ಮಾತಾಜಿ, ಸುಮಿತ್ರಮ್ಮ ಮಾತಾಜಿ ಹೇಳಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಃ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೊನೆಗೆ ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ ಹೇಳ್ತೇವೆ. ವಿಸರ್ಗಗಳನ್ನ ಸ್ವಲ್ಪ ವಿವರ್ಧನಾಹ, ಹೃದ್ಯಾಹ, ಸಾತ್ವಿಕ ಪ್ರಿಯಾಹ. ಶಿವಗಂಗಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ ಹೇಳಿ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿಧರ್ನಾಃ ರಸ್ಯಾಃ ವಿವರ್ಧನಾಃ ರಸ್ಯಾಃ ಸಿಗ್ನಾಃ ಸ್ಥಿರಾ ಹೃದಯಾಃ ಸ್ನಿಗ್ಧಾಃ ಸ್ಥಿರಾ ಹೃದಯಾಃ ಆಹಾರಃ ಸಾತ್ವಿಕ ಪ್ರಿಯಾಃ. ಹೆಸರೇನು? ಹಾ ಮಾತಾಜಿ. ನಿಮ್ಮ ಹೆಸರು ಹೇಳಿ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ. ಓಕೆ. ಇದು ಮಧ್ಯದಲ್ಲಿ ಯಾವಾಗ್ಲಾದ್ರೂ ವಿಸರ್ಗ ಬಂದ್ರೆ ಅದನ್ನ ಪೂರ್ಣ ರೀತಿಯಾಗಿ ಉಚ್ಚಾರಣೆ ಮಾಡಂಗಿಲ್ಲ. ರಸ್ಯಾಹ, ಸ್ನಿಗ್ಧಾಹ ಇಲ್ಲ, ಅಲ್ಲಿ ನಾವು ಅಲ್ಪವಾಗಿ ಹೇಳ್ಬೇಕು. ರಸ್ಯ ಸ್ನಿಗ್ಧ ಸ್ಥಿರ ಹೃದಯಾಹ, ಕೊನೆಗೆ ಮಾತ್ರ ವಿಸರ್ಗವನ್ನ ಪೂರ್ಣ ರೀತಿಯಾಗಿ ಉಚ್ಚಾರಣೆ ಮಾಡ್ಬೇಕು.
ಆಹಾರ ಸ್ಟಾರ್ಟಿಂಗ್ ಬಂದ್ರೆ ಅದು ನಾವು ಆತರ ಹೇಳ್ಬಾರ್ದ ಮಾತಾಜಿ? ಮಧ್ಯದಲ್ಲಿ ಬಂದಿರ್ತಲ್ಲ, ಈಗ ನೋಡಿ ಆಯುಹು ಅಂತ ಹೇಳಿದ್ರೆ ತಪ್ಪು. ಆಯುಹ್ ಸತ್ವಬಲಾರೋಗ್ಯ. ಆಯುಹ್ ನೋಡಿ ಕೇಳ್ತಾ ಇದೆಯಾ ಸ್ವಲ್ಪ? ನಾನು ಸ್ವಲ್ಪ ಹೇಳ್ತೇನೆ. ಆಯುಹ್ ಸತ್ವ ಬಲಾರೋಗ್ಯ. ಸೊ ಹಾಗೆ ಆಯು ಬರ್ಬೇಕು. ಸತ್ವ ಬಲಾರೋಗ್ಯ. ಆಯ್ತು ರಸ್ಯ ಮಾತಾಜಿ. ರಸ್ಯ ಸ್ನಿಗ್ಧ ಸ್ಥಿರ ಹೃದಯಾಃ. ರಸ್ಯ ಸಿಗ್ನ ಸ್ಥಿರ ಹೃದಯಾಃ. ಸ್ನಿಗ್ಧಾ ಸ್ನಿಗ್ಧಾಃ. ಓಕೆ, ಇಟ್ಕೋತೀನಿ ಮಾತಾಜಿ ಆಮೇಲೆ. ಧನ್ಯವಾದಗಳು. ಮುಂಚಿಂದ ಕೇಳ್ಕೊಳ್ಳಿ ಯೂಟ್ಯೂಬ್ ನಲ್ಲಿ ಹೇಳಿರುವಂತದ್ದೆಲ್ಲ. ಹಾ ಮಾತಾಜಿ. ನೆಕ್ಸ್ಟ್ ಹೇಳಿ. ಆಯ್ತು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17ರ 9ನೇ ಶ್ಲೋಕ. ಕಟ್ವಂ ಲವಣಾತ್ಯುಷ್ಣ ತೀಕ್ಷ್ಣ ರುಕ್ಷ ವಿದಾಹಿನಃ. ಇನ್ನೊಮ್ಮೆ ಹೇಳ್ತೇನೆ. ಕಟ್ವಂ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ. ಆಹಾರ ರಾಜಸಸ್ಯೇಷ್ಟಾಃ ದುಃಖ ಶೋಕಾಮಯ ಪ್ರದಾಹ. ಇಲ್ಲಿ ಯಾವ ತರದ ಆಹಾರ ಅವರು ತಿನ್ಲಿಕ್ಕೆ ಬಯಸ್ತಾರೆ ಗುಣದವರು, ಮತ್ತೆ ಅದರಿಂದ ಆಗುವಂತಹ ಲಾಭ, ಅದನ್ನ ಪ್ರತಿಯೊಂದು ಶ್ಲೋಕದಲ್ಲಿ 8ರಿಂದ ಮುಂದಿನ ಶ್ಲೋಕದವರು ಹೇಳ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಕೂಡ ಹೇಳ್ತಾರೆ ನೋಡಿ. ಕಟ್ವಂ ಲವಣಾತ್ಯುಷ್ಣ. ಇಲ್ಲಿ ಕಟು, ಆಮ್ಲ, ಲವಣ, ಅತಿ ಉಷ್ಣ ಅಂತ ಹೇಳಿ ಬರುತ್ತೆ. ಕಟ್ವ ಅಂದ್ರೆ ಕಹಿಯೇ, ಕಟು ಆಗಿರುವಂಥದ್ದು, ಕಹಿ ಆಗಿರುವಂಥದ್ದು. ಆಮ್ಲ ಅಂದ್ರೆ ಹುಳಿ, ಲವಣ ಅಂದ್ರೆ ಉಪ್ಪು, ಅತಿ ಉಷ್ಣ ಅಂತಂದ್ರೆ ಅತಿಯಾಗಿ ಬಿಸಿಯಾಗಿರುವಂಥದ್ದು. ತೀಕ್ಷ್ಣ ರೂಕ್ಷ ವಿದಾಹೀನಃ. ಹಾಗೆ ಫಸ್ಟ್ ಹಾಗೆ ಹೇಳಿ ಕೂಡಿಸಿಯನೆ. ಕಟ್ವಂಲ ಕಟ್ವಂಲ ಕಟ್ವಂಲ. ಮೊಕ್ಕೆ ಲವತ್ತಿದೆ, ಕಟ್ಟಕ್ಕೆ ಒತ್ತಿದೆ, ಮೊಕ್ಕೆ ಲವತ್ತು. ಕಟ್ವಂಲ. ಸ್ಲೋ ಹೇಳಿ, ಬರ್ಲಿಲ್ಲ ಅಂದ್ರೆ ಒತ್ತಕ್ಷರ ಫಾಸ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಕಟ್ವಂಲ ಲವಣಾತ್ಯುಷ್ಣ. ಕಟ್ವಂಲ ಲವಣ. ಹೀಗೆ ಹೇಳಿ, ಕೂಡಿ ಹೇಳಿ. ತೀಕ್ಷ್ಣ ರೂಕ್ಷ, ನೋಡಿ ದೊಡ್ಡ ರೂ ಇದೆ, ರೂಕ್ಷ ವಿದಾಹೀನಃ. ಆಹಾರ ರಾಜಸಸ್ಯೇಷ್ಟಾಃ. ಇಲ್ಲಿ ಬಿಡಿಸಿದಾಗ ರಾಜಸಸ್ಯ ಇಷ್ಟಾಹ ಅಂತ ಕರೀತಾರೆ. ರಾಜಸಸ್ಯೇಷ್ಟಾಹ ಅಂತ ಹೇಳಿ ಹೇಳ್ತಾರೆ. ರಾಜಸಸ್ಯೇಷ್ಟಾಹ. ಸೇ ದೀರ್ಘ ಇದೆ, ರಾಜಸ ಮೊದಲು ಹೇಳಿ, ಆಮೇಲೆ ರಾಜಸಸ್ಯೇಷ್ಟಾಹ. ಓ ಬ್ಯಾಟ್ರಿ ಬಹಳ ಲೋ ಇದೆ, ನಿಮಿಷ. ದುಃಖ ಶೋಕಾಮಯ ಪ್ರದಾಹ. ದುಃಖ ಶೋಕ ಅಮಯ ಪ್ರದಾಹ ಅಂತ ಹೇಳಿ ಹೇಳ್ತಾರೆ. ಒಂದು ನಿಮಿಷ ಚಾರ್ಜಿಂಗ್. ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ ಮಾತಾಜಿ. ಶೋಕಾಮಯ ಪ್ರದಾಹ. ಹೇಗಿದೆಯೋ ಹಾಗೆ ಹೇಳಿ. ಅದು ಕೂಡ ನೀವು ಹೇಳ್ಬೋದು. ದುಃಖ ಶೋಕಾಮಯ ಪ್ರದಾಹ. ಸರಿ, ಇದ್ರ ಒಂದು ಅರ್ಥನ ತಿಳ್ಕೊಂಡ್ಬೇಡ. ಕಟ್ವಂಲ ಲವಣಾತ್ಯುಷ್ಣ. ಅಂದ್ರೆ ಕಹಿ, ಹುಳಿ, ಉಪ್ಪು, ಅತಿಯಾಗಿ ಬಿಸಿ, ತುಂಬಾನೇ ತೀಕ್ಷ್ಣವಾಗಿರುವಂಥದ್ದು. ಅಂದ್ರೆ ತೀಕ್ಷ್ಣವಾಗಿರುವಂಥದ್ದು ಅಂದ್ರೆ ಇಲ್ಲಿ ಖಾರ, ಅತಿಯಾಗಿ ಖಾರ ಇರ್ತಲ್ಲ ಅದಕ್ಕೆ ಹೇಳ್ತಾರೆ. ರೂಕ್ಷ ಅಂತಂದ್ರೆ ಒಣಗಿರುವಂಥದ್ದು. ಒಣ ಮತ್ತೆ ಮತ್ತು ದೇಹವನ್ನ ಸುಡುವಂತಹ ಸ್ವಭಾವದ ಆಹಾರಗಳಿಗೆ ಹೇಳ್ತಾರೆ. ದೇಹವನ್ನ ಸುಡುವಂತ ಆಹಾರಗಳು. ಇದು ಫಸ್ಟ್ ಚರಣ, 2ನೇ ಚರಣ ಹೇಳುತ್ತೆ. ಆಹಾರ ರಾಜಸ ಶ್ರೇಷ್ಠಾಹ. ಸೊ ಇದು ರಜೋಗುಣದವರಿಗೆ ಇಷ್ಟಾಹ, ಪ್ರಿಯವಾದ ಆಹಾರ ಅಂತ ಹೇಳ್ತಾರೆ 3ನೇ ಚರಣ. ದುಃಖ ಶೋಕಾಮಯ ಪ್ರದಾಹ, ಇದರ ಒಂದು ಫಲಿತಾಂಶವನ್ನ ಹೇಳ್ತಾರೆ. ಸೊ ಇಂಥ ಆಹಾರ ತಿಂದವರು ದುಃಖವನ್ನ, ಶೋಕವನ್ನ, ರೋಗವನ್ನ
ತಗೊಳ್ತಾರೆ ಅಥವಾ ಪ್ರದಾ ಅಂತ ಹೇಳ್ತಾರೆ ಅಂತ ದುಃಖ ಶೋಕಾಮಯ ಪ್ರದಾ ಅಂತ. ಇಂಥ ಆಹಾರ ಏನ್ ಕೊಡ್ತದೆ? ಅವು ದುಃಖ ಶೋಕ ರೋಗವನ್ನ ಕೊಡುತ್ತೆ ಅಥವಾ ಉಂಟು ಮಾಡುತ್ತವೆ ಅಂತ ಹೇಳ್ತಾರೆ. ಸೊ ಒಟ್ಟಾರೆ ಅರ್ಥ ಅತಿಯಾಗಿ ಕಹಿ ಹುಳಿ ಉಪ್ಪು ಬಿಸಿ ತುಂಬಾ ಖಾರ ಒಣಗಿರುವಂತ ಆಹಾರ ಇಂಥ ಇರುವಂತಹ ಸ್ವಭಾವದ ಆಹಾರಗಳು ರಜೋಗುಣದವರಿಗೆ ತುಂಬಾ ಇಷ್ಟವಾಗ್ತದೆ. ಆದ್ರೆ ಇವು ದುಃಖ ಶೋಕ ಮತ್ತೆ ರೋಗವನ್ನು ಉಂಟು ಮಾಡ್ತವೆ ಅಂತ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮತ್ತೆ. ಓಕೆ ಮಾತಾಜಿ, ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ, ಮಂಜುಳಾ ಎ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಕಟ್ವಾಂ ಲಲವಣಾತ್ಯುಷ್ಣ ತೀಕ್ಷ್ಣಾರೂಕ್ಷ ವಿದಾಹಿನಃ ಆಹಾರ ರಾಜಸಸ್ವೇಷ್ಠಃ ದುಃಖ ಶೋಕಮಯ ಪ್ರದಾಹ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಕಟ್ವಂ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟಃ ದುಃಖ ಶೋಕಾಮಯ ಪ್ರದಾಹ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಲಾಸ್ಟ್ ಶ್ಲೋಕನ ಇದೆ. ಲಾಸ್ಟ್ ಮಾಡೋಣ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಸರಿ ಮಾತಾಜಿ. वाञ्छाकल्पतरुभ्यश्च कृपासिन्धुभ्यैव च पतितानां पावनेभ्यो वैष्णवेभ्यो नमो नमः. अनंत कोटि वैष्णववृंद की जय. श्रील प्रभुपाद की जय. श्रील गुरुदेव की जय. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.